ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ಟೈಮಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವಂಥ ಒಂದು ಮಾತಿತ್ತು. ಆದರೆ ಈಗ ಉದ್ಯೋಗಂ ಮನುಜ ಲಕ್ಷಣಂ. ಪ್ರತಿಯೊಬ್ಬರು ಕೂಡ ಉದ್ಯೋಗ ಮಾಡಿದರೆ ಮಾತ್ರ ಯಾವ ರೀತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಸಾಧ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಡೆಯುವಂತಹ ಒಂದು ಕಾಲ. ಆದರೆ ಅನೇಕ ಮಹಿಳೆಯರು ಹೋಮ್ ಮೇಕರ್ ಆಗಿ ಅಥವಾ ಗೃಹಿಣಿಯರಾಗಿ ಜೀವನವನ್ನು ಸಾಗಿಸುವಾಗ ಅವರಿಗೆ ಒಂದಿಷ್ಟು ಮನೆಯ ಒಳಗೇನೆ ಏನಾದರೂ ಸ್ವ ಉದ್ಯೋಗ ಮಾಡಿಕೊಂಡು ಮನೆಗೆ ತನ್ನ ಏನು ಖರ್ಚಿಗೆ ಅಥವಾ ತನ್ನ ಆರ್ಥಿಕ ಅವಶ್ಯಕತೆಗಳಿಗೆ ಏನಾದರೂ ಹಣ ಒಟ್ಟು ಮಾಡುವ ಎನ್ನುವ ಒಂದು ಸಂಕಲ್ಪ ಅವಳ ಮನಸ್ಸಿನಲ್ಲಿ ಬಂದಾಗ ಆಗ ಏನು ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಪ್ರಶ್ನೆ ಹಲವು ಸಂದರ್ಭಗಳಲ್ಲಿ ಉದ್ಭವಿಸ್ತದೆ. ಕೆಲವರು ಈ ಹಂತಗಳಲ್ಲಿ ಟೈಲರಿಂಗ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾರೆ. ತುಂಬ ಉತ್ತಮ ರೀತಿಯಲ್ಲಿ ಅವರಿಗೆ ಏನು ಆದಾಯ ಕೂಡ ಬರುವಂಥ ಸಾಧ್ಯತೆಗಳು ಈಗ ಇದೆ. ಆದರೆ ಇನ್ನೂ ಕೆಲವೊಮ್ಮೆ ಟೈಲರಿಂಗ್ ಸರಿಯಾಗಿ ಅಂದರೆ ಟೈಲರಿಂಗ್ ಅಂತ ಹೇಳಿಕೊಳ್ಳಿ ಒಂದಿಷ್ಟು ಪ್ರೊಫೆಷನಲಿಸಮ್ ಕೂಡ ಜನ ನಿರೀಕ್ಷೆ ಮಾಡ್ತಾರೆ. ಆದರೆ ಅದು ಬಿಟ್ಟು ಮನೆಯ ಒಳಗಡೆ ನೀವು ನಿಮ್ಮ ಹತ್ರ ಇರುವಂತಹ ಹಳೆಯ ವಸ್ತುಗಳನ್ನು ಬಳಸಿಕೊಂಡು, ಹಳೆಯ ಬಟ್ಟೆಗಳನ್ನು ಬಳಸಿಕೊಂಡು ಅದರಿಂದ ಕೈ ಚೀಲವನ್ನು ಮಾಡುವುದನ್ನು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸುವ ಮೂಲಕ ಅದನ್ನು ಮಾರಿ ಒಂದಿಷ್ಟು ಆರ್ಥಿಕ ಭದ್ರತೆಯನ್ನು ಸೃಷ್ಟಿಸಬಹುದಾ, ಉಂಟು ಮಾಡಬಹುದಾ, ಈ ಒಂದು ಪ್ರಶ್ನೆ ಉದ್ಭವಿಸುವಾಗ ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಿಳೆಯರಿದ್ದಾರೆ. ಒಬ್ಬರು ಶೈನಿ ಅವರು, ಮತ್ತೊಬ್ಬರು ಅಕ್ಷತಾ ಕದ್ರಿ ಅವರು. ನಾನು ಅವರನ್ನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಅಕ್ಷತಾ ಮತ್ತು ಶೈನಿ ಅವರೇ. ಸೊ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇಂಥ ಒಂದು ಶ್ರೇಷ್ಠ ಒಂದು ಕಾರ್ಯವನ್ನು ಕೈಗೊಂಡಿದೆ. ಈ ಮೂಲಕ ರಾಜ್ಯದಲ್ಲೆಲ್ಲ ಮಹಿಳೆಯರನ್ನು ಸಬಲೀಕರಣ ಮಾಡುವಂಥ ಸ್ವ ಉದ್ಯೋಗವನ್ನು ಕೊಡುವಂಥ ಆ ದಾರಿಯಲ್ಲಿ ಪ್ರೇರೇಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಶೈನಿ ಅವರೇ, ಮೊದಲಿಗೆ ಇದು ಹೇಗೆ ಪ್ರಾಕ್ಟಿಕಲ್ ಅಂತ ನಿಮ್ಗೆ ಅನಿಸ್ತಾ? ಸರ್, ನಿಮಗೆ ತಿಳಿದಿರುವ ಹಾಗೆ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಹಲವಾರು ವರ್ಷಗಳಿಂದ ಈ ಚಾರಿಟಬಲ್ ಟ್ರಸ್ಟ್ ತಮ್ಮ ಸಮಾಜಮುಖಿ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ನಾವು ಹಲವಾರು ವರ್ಷದಿಂದ ಅನೇಕ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮಕ್ಕಳ ಎಜುಕೇಷನಿಗೆ ಅಂತ ಆಗಲಿ ಅಥವಾ ನಮ್ಮ ಯಾರಾದರೂ ಹುಷಾರಿಲ್ಲಾದರೆ ಅವರಿಗೆ ಹೆಲ್ಪ್ ಮಾಡುವಂತಾಗಲಿ ತುಂಬ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಒಂದು ದಿನ ನಮಗೆ ಅನಿಸಿತು, ನಾವು ಒಂದು ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದರ ಬಗ್ಗೆನೂ ಒಂದು ಸ್ಟೆಪ್ ತಗೊಳ್ಳುವಂತ ನಮಗೆ ಅನಿಸಿತು. ಹಾಗೆ ನಾವು ಏನು ಮಾಡಿದೆವು, ಈ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವ ಬಗ್ಗೆ, ಈಗ ನೀವು ಹೇಳಿದ್ದೀರಿ ಮಹಿಳೆಯರು ಮನೆಯಲ್ಲೇ ಕೂತು ತುಂಬ ಜನ ಹೌಸ್ ವೈಫ್ಸ್ ಇದ್ದಾರೆ, ಅವರಲ್ಲಿ ಕೆಲವೊಂದು ಕೌಶಲ್ಯತೆಗಳು, ಕೆಲವೊಂದು ಸ್ಕಿಲ್ ಅವರಲ್ಲಿ ಇರುತ್ತದೆ. ಅದನ್ನು ಹೇಗೆ ಅವರು ಇನ್ನಷ್ಟು ಊರ್ಜಿತ ಮಾಡಿಕೊಂಡು ತಮಗೆ ತಾವೇ ಹೆಲ್ಪ್ ಮಾಡ್ಕೊಳ್ಬೋದು ಅನ್ನುವ ಬಗ್ಗೆ, ಇದರ ಬಗ್ಗೆ ಒಂದು ಚಿಂತನೆ ಮಾಡಿ ನಾವು ಯಾಕೆ ಇದನ್ನು ಟೈಲರಿಂಗ್ ಅನ್ನೋದು ಏನಂತ ಉಂಟು ಕಾನ್ಸೆಪ್ಟ್, ಅದನ್ನೇ ಒಂದು ಯಾಕೆ ಬಳಸಬಾರ್ದಂತ ಅನಿಸಿತು. ಸೊ ನಿಮಗೆ ತಿಳಿದಿರುವ ಹಾಗೆ ಈಗ ಪ್ಲಾಸ್ಟಿಕ್, ಒನ್ ಟೈಮ್ ಪ್ಲಾಸ್ಟಿಕ್ ಬ್ಯಾನ್ ಅನ್ನುವ ಒಂದು ಥಾಟ್ ಬಂದಿದೆ. ಹಾಗೆ ನಾವು ಏನು ತಿಳ್ಕೊಂಡೆವು, ನಾವು ಬಟ್ಟೆಗಳನ್ನು ಉಪಯೋಗಿಸಿ ಬಟ್ಟೆಗಳ ಕೈ ಚೀಲ ಯಾಕೆ ಮಾಡಬಾರ್ದಂತ ಮೊದಲನೇದಾಗಿ ಬಟ್ಟೆಗಳ ಕೈ ಚೀಲ ಮಾಡುವ ಬಗ್ಗೆ ನಾವು ಯೋಚನೆ ಹಾಕಿದೆವು. ಅದೇ ರೀತಿ ಮುಂದೆ ಹೋಗುವಾಗ ಅದರಲ್ಲಿ ಬೇರೆ ಎಲ್ಲ ಕೆಲವು ವಸ್ತುಗಳು ನಮಗೆ ಜಾಯ್ನ್ ಆಗಿ ಬಂದಿದೆ. ಈಗ ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಈ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ, ಅದು ಸೀರೆಗಳಾಗಲಿ ಅಥವಾ ನಮ್ಮ ಸಲ್ವಾರ್ ಕಮೀಸ್ ಆಗಲಿ, ನಾವು ಲೇಡೀಸ್ನವರು ಉಪಯೋಗಿಸುವುದು ಜೆಂಟ್ಸ್ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಇಂಥದನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಕರವಸ್ತ್ರಗಳನ್ನು ಉಪಯೋಗಿಸಿಕೊಂಡು ಈ ಕೈ ಚೀಲವನ್ನು ಮಾಡ್ತಿದ್ದೇವೆ. ಇದರಿಂದ ಈಗ ನಮ್ಮ ಫಸ್ಟ್ ಸ್ಟೆಪ್ ಇದಾಕೊಂಡು ಬಂದಿದ್ದೇವೆ. ಈಗ ಅಕ್ಷತಾ ಅವರೇ, ನಿಮಗೆ ಇದನ್ನು ಮಾಡಬೇಕು ಅಂತ ಅಥವಾ ಮಹಿಳೆಯರಿಗೆ ಹೇಳಬೇಕು ಅಂತ ಯಾಕೆ ಅನಿಸ್ತು? ಮೊದಲನೇದಾಗಿ ಏನು ಹೇಳಬೇಕು ಹೇಳಿದರೆ, ನಾವೀಗ ಹೆಚ್ಚಿನ ಕಡೆ ನೋಡ್ಬೋದು, ಸುಮಾರು ಈಗ ನಾನು ಉಪನ್ಯಾಸಕಿ ಆದರೂ ಕೂಡ ಒಂದು ಸಮಾಜ ಸೇವೆ ಅಂತ ಏನು ಇರ್ತದೆ ಅದು ನಮ್ಮಲ್ಲಿ ಹುಟ್ಟಿನಿಂದ ಬರುವಂಥದ್ದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಹೆಚ್ಚಿನ ಕಡೆ ನಾವು ನೋಡಲಿಕ್ಕೆ ಹೋದರೆ ಒಂದು ಸುಮಾರು 80% ಹೆಚ್ಚಿನ ಕಡೆಯಲ್ಲಿ ಮಹಿಳೆಯರೇ ಮುಂದುವರೆದಿದ್ದಾರೆ. ಹೆಚ್ಚಿನ ಫೀಲ್ಡಲ್ಲಿ ಇರ್ಬೋದು, ಅದು ಮೆಡಿಕಲ್ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಟೆಕ್ನಿಕಲ್ ಫೀಲ್ಡ್ ಕೂಡ ಆಗಿರ್ಬೋದು. ಈಗ ಮುಂಚೆಗೆ ನಾವು ಕಂಪೇರ್ ಮಾಡಿದರೆ ಟೆಕ್ನಿಕಲ್ ಹೆಚ್ಚಾಗಿ ಪುರುಷರಿಗೆ ಸೀಮಿತ ಅಂತ ಆಗಿತ್ತು. ಆದ್ರೆ ಈಗ ಅದನ್ನು ಏನ್ ಹೇಳ್ತಾರೆ, ಅದನ್ನು ದಾಟಿ ಹೊರಗೆ ಬಂದಿದ್ದಾರೆ ಮಹಿಳೆಯರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇನ್ನೂ ಎಲ್ಲಿಯೋ ಒಂದು ಕಡೆ ಒಂದು 2-3% ಅಷ್ಟು ಎಲ್ಲಿಯೋ ಒಂದು ಹಿಂದೆ ಉಳಿದಿದೆ. ಅದಕ್ಕೋಸ್ಕರ ಯಾಕೆ ನಾವೊಂದು ಹೊಸ ಚಿಂತನೆಯನ್ನು ಮಾಡಬಾರ್ದು, ಆ ಒಂದು ನಮ್ಮ ಥಾಟ್ ಬಂತು. ಸೊ ಅದಕ್ಕೋಸ್ಕರ ನಾವು ಈ ಒಂದು ಪರಿವರ್ತನೆ ಅಂತ ಏನೊಂದು ಕಾನ್ಸೆಪ್ಟ್ ಅನ್ನು ನಾವು ತಂದು
ಯಾಕೆ ನಾವು ಹಳೆ ಬಟ್ಟೆಗಳಿಂದ ಹೆಚ್ಚಾಗಿ ನೀವು ನೋಡ್ಲಿಕ್ಕೆ ಹೋದ್ರೆ ಇಂಥ ಕರವಸ್ತ್ರಗಳು ಹೊಸ ಬಟ್ಟೆಯನ್ನ ಮಾಡ್ತಾರೆ, ಆದ್ರೆ ಯಾಕೆ ಒಂದು ಹಳೆ ಬಟ್ಟೆಯಿಂದ ನಾವು ಯಾಕೆ ಮಾಡಬಾರ್ದು, ಯಾಕೆ ಒಂದು ಹಳೆತಕ್ಕೆ ಹೊಸತನವನ್ನು ತರಬಾರ್ದು, ಆ ಹಳೆ ಒಂದು ಏನು ಏನು ಉರುಪು ತಂದಿದ್ದಕ್ಕೆ ಯಾಕೆ ಹೊಸತೊಂದು ಪರಿವರ್ತನೆ ಆಗ್ಬಾರ್ದು ಅಂತ ಹೇಳಿ ಇಂಥದ್ದೊಂದು ನಾವು ಒಂದು ಆಲೋಚನೆಯನ್ನು ನಾವು ತಂದಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಏನು ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೇವೆ, ಇದು ನಮ್ಗೆ ಸೀಮಿತವಲ್ಲದೆ ರಾಷ್ಟ್ರಾದ್ಯಂತ ಪ್ರತಿಯೊಂದು ಮಹಿಳೆಗೆ ಯಾರಿಗೆಲ್ಲ ಅದರ ಒಂದು ಅವಶ್ಯಕತೆ ಇದೆ ಅದು ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೆ ಉಪಯೋಗ ಆಗಬೇಕು. ಇದರಿಂದ ನಮಗೂ ಅಲ್ಲದೆ ನಾವೇನು ಸಮಾಜದಿಂದ ನಾವು ಪಡ್ಕೊಂಡಿದ್ದೇವೆ ಸಮಾಜಕ್ಕೆ ಹಿಂತಿರುಗಿಸುವ ಒಂದು ಸಣ್ಣ ನಮ್ಮ ಪ್ರಯತ್ನ ಅಂತ ನಾನು ಹೇಳ್ಬೋದು ಸರ್. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಾವೀಗ ದೃಶ್ಯವನ್ನು ತೋರಿಸುವ ಪ್ರಯತ್ನ ಮಾಡ್ತೇವೆ. ಫುಲ್ ಸ್ಕ್ರೀನ್ ಅಲ್ಲಿ ಒಂದು 95 ವಯಸ್ಸಿನ ಒಂದು ಹಿರಿಯ ಜೀವ ಬಹುಶಃ ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನೋಡುವಾಗಲೇ ತುಂಬಾ ಆಶ್ಚರ್ಯ ಆಗತ್ತೆ. ಸೊ ಇದೆಲ್ಲ ಅಂದ್ರೆ ಆ ಕಲ್ಪನೆ ಹಿಂದಿನವರಿಗೆ ಇತ್ತು ಅಂತ ನಂಗೆ ಅನಿಸ್ತಾ ಉಂಟು. ಅಂದ್ರೆ ಒಂದು ಟೈಮಲ್ಲಿ ಹೀಗೆ ವೇಸ್ಟ್ ಆಗಿರುವಂತ ಅಂದ್ರೆ ಪಾರ್ಸೆಲ್ಗೆ ಬಂದಂತಹ ಏನು ಅದನ್ನು ಕಟ್ಟಿ ಅದನ್ನು ಬಹಳ ಸುಂದರವಾಗಿ ವಸ್ತುಗಳನ್ನು ತಯಾರಿಸುವಂಥದ್ದು. ಏನು ಹೇಳ್ತೀರಿ ಶೈನಿ ಅವ್ರ ಈ ಬಗ್ಗೆ? ಸರ್ ಆ್ಯಕ್ಚುಲಿ ಏನಾಗ್ತದೆ, ಈಗ ಏನು ನೀವು ಹೇಳಿದ್ರಿ ಲಾಜಿಸ್ಟಿಕಲ್ಲಿ ಯೂಸ್ ಮಾಡ್ತಾರೆ ಈ ವೈಯರ್ಸ್, ಅಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದನ್ನು ತೆಗೆದು ಬಿಸಾಡ್ತಾರೆ, ಅದು ಯೂಸ್ ಇಲ್ಲ ಅಂತ. ನಾವು ಯಾವಾಗ ಈ ಕಾನ್ಸೆಪ್ಟಿಗೆ ಬಂದಿದ್ದೆವು, ಸೊ ಇದರಿಂದನೂ ಯಾಕೆ ಯೂಸ್ ಮಾಡಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬಾರ್ದು, ಒಂದು ಒಳ್ಳೆಯ ರೂಪುರೇಷೆ ಕೊಟ್ಟು ಪರಿವರ್ತಿಸಬಾರ್ದು ಅಂತ ಅನಿಸಿತು. ಹಾಗೆ ಇದು ಒಂದು ಕಾಜಿಲ ಅನ್ನುವ ಜಾಗದಲ್ಲಿ ಈ ಅಜ್ಜಿ ಇದ್ದಾರೆ, ಸೇಸಮ್ಮ ಅಂತ ಇವರ ಹೆಸರು. ಇವರಿಗೆ 95 ವರ್ಷ ವಯಸ್ಸು. ಅವರು ಇದನ್ನು ಮಾಡ್ತಾ ಇದ್ರು. ಅದನ್ನು ಅವರು ಮಾಡಿ ಅವರಿಗೆ ಎಷ್ಟಾಗ್ತದೆ ಅಷ್ಟು ಅವರು ಅದನ್ನು ಸೇಲ್ ಮಾಡ್ತಾ ಇದ್ರು. ನಾವು ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಅವರು ಏನು ಮಾಡ್ತಿದ್ದಾರೆ ಅವರ ಹತ್ರ ನಾವು ಮಾತಾಡಿ, ಅವರು ನಮಗೋಸ್ಕರ ಮಾಡುವರ ಅಂತ ನಾವು ಕೇಳಿದೆವು. ಅವರು ಸಂತೋಷದಿಂದ ಒಪ್ಪಿದ್ರು. ಹಾಗೆ ಅವರು ಇದನ್ನು ಸಹ ನಮಗೋಸ್ಕರ ಅವರು ಮಾಡಿದ್ರು. ಈಗ ಇದರಿಂದ ಏನು ಆಗ್ತದೆ, ನಾವು ಅವರಿಗೆ ಇದನ್ನು ಸೇಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಅವರು ಬೇರೆ ಬೇರೆ ಸೈಜಿನ ಬುಟ್ಟಿಗಳನ್ನು ಮಾಡ್ತಾರೆ. ಅದು ಚಿಕ್ಕ ಬುಟ್ಟಿ ಆಗಲಿ ಅಥವಾ ದೊಡ್ಡ ಬುಟ್ಟಿ ಆಗಲಿ, ಅದರಲ್ಲಿ ಹೂವು ಹಣ್ಣು ಹಂಪಲು ಹಾಕಿರುವಂಥ ಬುಟ್ಟಿ ಆಗಲಿ, ಹೀಗೆ ಬೇರೆ ಬೇರೆ ರೀತಿದು ಮಾಡ್ತಾ ಇದ್ದಾರೆ. ಹಾಗೆ ಏನು ನಾವು ನಿರುಪಯುಕ್ತ ಅಂತ ಬಿಸಾಡ್ತೇವೆ ಅದನ್ನು ಹೆಕ್ಕಿ ಅದನ್ನು ಉಪಯುಕ್ತ ಮಾಡಿ ಪರಿವರ್ತಿಸುವುದು ಉದ್ದೇಶ ಇದರಿಂದ. ಸೊ ಎಲ್ಲಿ ಏನೆಲ್ಲ ನಮಗೆ ಉಪಯುಕ್ತ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಂಡು ಇದರಲ್ಲಿ ಬರ್ತಾ ಇದ್ದೇವೆ. ಸೊ ಇದರ ಜೊತೆಗೆ ನಮ್ಮ ಈ ಅಜ್ಜಿನೂ ಕೈ ಜೋಡಿಸಿದ್ದಾರೆ. ಇದು ಒಂದು ಅವರಿಗೆ ನೋಡುವಾಗಲೇ ನಮಗೆ ತುಂಬ ಸಂತೋಷ ಆಗ್ತದೆ, ಈ ಇಳಿ ವಯಸ್ಸಿನಲ್ಲಿ ಅವರು ಇಷ್ಟನ್ನೆಲ್ಲ ಮಾಡ್ತಿದ್ದಾರಂತ. ಸೊ ಅಕ್ಷತಾ ಅವರೇ, ನೀವು ಅದನ್ನು ನೋಡ್ತಾ ಇದ್ದೀರಿ ಅಂದ್ರೆ ಇದು ಟೈಲರಿಂಗ್ ಗೊತ್ತಿದ್ದವರಿಗೆ ಮಾತ್ರ ಸುಲಭ ಅಂತ ಅನಿಸ್ತಾ ಉಂಟು, ಅಥವಾ ಹೊಸಬರಿಗೆ ಪಾಪ ಮನೇಲೆ ಇರ್ತಾರೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಉಂಟು. ಸೊ ಆಗ ಅವರಿಗೆ ಹೊಲಿಲಿಕ್ಕೆ ಗೊತ್ತಿಲ್ಲ, ಅಥವಾ ಈ ಬಟ್ಟೆಗಳನ್ನು ತರೋದು ಯಾರು ಕೊಡ್ತಾರೆ ನಮಗೆ ಹಳೆ ಬಟ್ಟೆಗಳು ಅಂತೇಳಿ ಅಂದ್ಕೊಳ್ಳುವವರಿಗೆ, ಸೊ ಎರಡೂ ಸವಾಲಿದ್ದವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮುಂಚಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ 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 ಸ್ವಯಂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನಗೆ ನಿಜವಾಗಿಯೂ ಹೊಲಿಲಿಕ್ಕೆ ಗೊತ್ತಿರಲಿಲ್ಲ. ಆದರೆ ಏನೋ ಒಂದು ಪ್ರೇರೇಪಣೆ ಅಂತ ಹೇಳ್ತಾರೆ ಒಳಗಿಂದ, ಒಂದು ಮಹಿಳೆಗೆ ಅದು ದೇವರು ಕೊಟ್ಟ ಶಕ್ತಿ ಅಂತ ಹೇಳ್ಬೋದು. ಇದನ್ನು ನಾನೊಂದು ಸಣ್ಣ ಒಂದು ಉದಾಹರಣೆಯೊಂದಿಗೆ ನಾನು ಇದನ್ನು ಹೇಳ್ತೇನೆ. ಯಾಕಂದ್ರೆ ಒಂದು ಹೆಣ್ಣು ಅವಳು ಮಗುವನ್ನು ಏನು ಹೆರುವಾಗ ಅವಳಿಗೆ ಆ ಶಕ್ತಿ ಅವಳಿಗೆ ಮುಂಚೆವಾಗಿ ಗೊತ್ತಿರುವುದಿಲ್ಲ. ಆದ್ರೆ ಆ ಪರಮಾತ್ಮ ಅದನ್ನು ಯಾವ ರೀತಿಯಲ್ಲಿ ಹಾಕಿರ್ತಾನೆ ಹೇಳಿದ್ರೆ ಅದು ತನ್ನಿಂತಾಗಿ ಆಗಿ ಹೋಗ್ತದೆ. ಸೊ ಆ ಒಂದು ಉದಾಹರಣೆ ಇಟ್ಕೊಂಡು ಈ ಒಂದು ಏನು ನಮ್ಮ ಮಹಿಳೆಯರು ಯಾರಿಗೆ ಗೊತ್ತಿಲ್ಲ, ಆ ಕೌಶಲ್ಯತೆ ಯಾರಿಗೆ ಗೊತ್ತಿಲ್ಲ, ಅವರು ಇದನ್ನು ಖಂಡಿತವಾಗಿಯೂ 100ಕ್ಕೆ 101% ಇದನ್ನು ಮಾಡಬಹುದು. ಹಾಗಾಗಿ ಅವರಿಗೆ ಒಂದು ವೇಳೆ ನಮ್ಗೆ ಯಾರು ಇದಕ್ಕೆ ಮಾರ್ಗದರ್ಶಿ ಅಂತ ಹೇಳಿದ್ರೆ ನಾವಿದ್ದೇವೆ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವರಿಗೆ ಬಟ್ಟೆ ಹೊಲಿಲಿಕ್ಕೆ ಗೊತ್ತಿಲ್ಲದಿದ್ರು ಕೂಡ ನೀವು ಅದನ್ನು ಕಲಿಸ್ತೀರಿ? ನಾವು ಹೊಲಿಲಿಕ್ಕೆ ಗೊತ್ತಿಲ್ಲದಿದ್ರು ಕೂಡ ಏನೋ ಒಂದು ಟ್ರೈನಿಂಗ್ ಅಂತ ನಾವು ತರಬೇತಿ ಅಂತ ನಾವು ಮಾಡ್ತಿದ್ದೇವೆ, ಮಾಡುವ ಒಂದು ನಮ್ಮ ಆಲೋಚನೆ ಉಂಟು. ಅದನ್ನು ನಾವು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಯಾರಿಗೆಲ್ಲ ಇದಕ್ಕೆ ಏನು ಅವರಿಗೆ ಮಾಡಬೇಕು ಅಂತ ಒಂದು ಮನಸ್ಸುಂಟು, ಮುಂದೆ ಬನ್ನಿ, ನಾವಿದ್ದೇವೆ ನಿಮ್ಮೊಂದಿಗೆ ಅಂತ ನಾನು ದೃಢವಾಗಿ ಹೇಳ್ತೇನೆ. ನಿರ್ಧಾರ ಮಾಡೋದು ಮಾತ್ರ ಒಂದು ಬಾಕಿ ಇದೆ. ಶನಿವಾರ ತುಂಬಾ ಜನ ಈಗ ಟೈಲರಿಂಗ್ ಅಂತ ಹೇಳಿದ ಕೂಡಲೇ ಅದರಿಂದ ಏನು ಸಿಗತ್ತೆ, ತುಂಬಾ ಏನು ಲಾಭ ಇಲ್ಲ,
ತುಂಬಾ ಕೆಲಸ ಮಾತಿರತ್ತೆ ಅಂತ ಅನ್ಕೊಳ್ತಾರ? ನಿಮ್ಮ ಪ್ರಕಾರ ಹಾಗೇನಾದ್ರೂ ಅನುಭವ ಬರ್ತಾ ಇದೆ? ಆ ಚಿಂತನೆ ಕೆಲವರಲ್ಲಿ ಇದೆ ಸರ್, ಇಲ್ಲ ಅಂತ ನಾನು ಖಂಡಿತ ಹೇಳುವುದಿಲ್ಲ. ಮೊದಲೆಲ್ಲ ಟೈಲರಿಂಗ್ ಅನ್ನೋದೇ ಒಂದು ದೊಡ್ಡ ಹುದ್ದೆ ಇತ್ತು. ಈಗ ಅದೇನಾಗಿದೆ, ಅದು ಈಗ ಫ್ಯಾಷನ್ ಡಿಸೈನಿಂಗ್ ಅಂತ ಕನ್ವರ್ಟ್ ಆಗಿದೆ. ಯಾವಾಗ ಇದು ಫ್ಯಾಷನ್ ಡಿಸೈನಿಂಗ್ ಅಂತ ಕಾನ್ಸೆಪ್ಟ್ ಬಂತ, ಆವಾಗ ಟೈಲರ್ನವರು ಓಕೆ ನಮ್ಮಲ್ಲಿ ಜನ ಬರ್ತಾರಾ ಇಲ್ವಾ, ನಮ್ಮ ಪ್ರಾಮುಖ್ಯತೆ ಕಮ್ಮಿ ಆಗಿದೆ ಏನೋ ಅಂತ ಭಾವನೆ ಅವರಲ್ಲಿ ಬಂದಿರಬಹುದು. ಆದರೆ ನಾನು ಏನು ಹೇಳ್ತೇನೆ ಅಂದರೆ, ಈಗಲೂ ಆ ಟೈಲರಿಗಿರುವ ಪ್ರಾಮುಖ್ಯ ಅವರಿಗೇನೆ ತಿಳಿದಿಲ್ಲ ಅಂತ ಹೇಳ್ಬೋದು. ಅವರನ್ನು ಒಬ್ಬರು ಟೈಲರ್ ಮಾಸ್ಟರ್ ಅಂತ ಕರೀತಾರೆ. ಅಂದರೆ ಅವರು ಏನೂ ಇಲ್ಲದ ಒಂದು ಬಟ್ಟೆಗೆ ಒಂದು ಎಷ್ಟು ಚೆನ್ನಾಗಿ ರೂಪುರೇಷೆ ಕೊಡ್ತಾರೆ ಅಂತ ಹೇಳಿದರೆ ಉಪಯುಕ್ತ ಇಲ್ಲ. ಅದಕ್ಕೆ ಒಂದು 10 ರೂಪಾಯಿದು ಸಹ ಯೂಸ್ ಇಲ್ಲ ಆಗಿರ್ಬೋದು. ಆದರೆ ಅದನ್ನು 100 ರೂಪಾಯಿಗೆ ಅಷ್ಟು ಕನ್ವರ್ಟ್ ಮಾಡುವಷ್ಟು ಒಂದು ತಾಕತ್ತು ಇರ್ತದೆ. ಖಂಡಿತವಾಗ್ಲೂ ಇದನ್ನು ಅವರಿಗೆ ಮಾಡ್ಬೋದು. ಈ ಬಟ್ಟೆಯನ್ನು ನೀವು ನೋಡ್ಬೋದು ಸರ್. ನಾನು ಜಸ್ಟ್ ಇದೊಂದು ಬಟ್ಟೆ ಒಂದು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಜಸ್ಟ್ ಒಂದು ಕುರ್ತಾದ ಬಟ್ಟೆ ಸರ್. ಇದು ಜಸ್ಟ್ ಒಂದು ವೇಸ್ಟ್ ಆಗಿರ್ತದೆ, ಜನ ಯೂಸ್ ಮಾಡೋದಿಲ್ಲ, ಡಿಸ್ಪೋಸ್ ಮಾಡಿ ಬಿಡ್ತಾರೆ. ಈಗ ಒಬ್ಬರು ಹಾಕಿದ ಬಟ್ಟೆ ಇನ್ನೊಬ್ರು ಹಾಕುದು ತುಂಬಾ ಕಡಿಮೆ. ನಮ್ಮ ಸಮಯದಲ್ಲಿ ಬಿಸಾಡುವಂತ ಮಾಡ್ತಾರೆ. ನಾನು ಎವ್ರಿ ಡೇ ಮೊನ್ನೆ ಪ್ರೋಗ್ರಾಮಿಗೆ ಅದೇ ಬಟ್ಟೆ ಹಾಕಿದ್ದೆ, ಇವತ್ತು ಪುನಃ ನಾನು ಅದೇ ಹಾಕಬೇಕು, ಅದು ಬರ್ತದೆ. ಮಹಿಳೆಯರಲ್ಲಿ ಅದು ಜಾಸ್ತಿ ಇರ್ಬೋದು, ಸೇಮ್ ಸೀರೆ ಯಾಕೆ ನಾನು 4 ಸಲ ಉಡ್ಬೇಕಂತ. ಅದು ಮತ್ತೆ ಯೂಸ್ ಆಗೋದಿಲ್ಲ. ತರುವಾಗ ನಾವು ಒಂದು ಸೀರೆಗೆ ನಿಯರ್ಲಿ 3000 ರುಪೀಸ್ ಸ್ಪೆಂಡ್ ಮಾಡಿ ಇರ್ತೇವೆ. ಆಮೇಲೆ 4 ಸಲ ಹುಟ್ಟಿದ ನಂತರ ಆ 3000 ರುಪೀಸಿಗೆ ಒಂದು ವ್ಯಾಲ್ಯೂ ಇರುವುದಿಲ್ಲ ಅಂತ ಆಗ್ತದೆ. ಸೊ ಇಂಥದ್ದನ್ನ ಮಾಡಿ ಕನ್ವರ್ಟ್ ಮಾಡಿ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಬ್ಯಾಗ್ಸ್ ಮಾಡಿದ್ದೇವೆ ಸರ್. ಇಲ್ಲಿ ತುಂಬಾ ಬ್ಯಾಗ್ಸ್ ಇಲ್ಲ. ಆ ಬ್ಯಾಗ್ಸ್ ನೀವು ನೋಡಿದಾಗ ಒಂದು ಟೈಲರ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗ್ತದೆ, ಅದಕ್ಕೊಂದು ಯಾವ ರೀತಿ ಅವರು ರೂಪುರೇಷೆ ಕೊಡ್ತಾರಂತ. ಸೊ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲು ಇಚ್ಛಿಸ್ಪಡ್ತೇನೆ ಅಲ್ಲಿ ನಾನು ಈಗ ಟೈಲರ್, ನನ್ನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಸ್ವಲ್ಪಕ್ಕೆ ಸೀಮಿತ ಖಂಡಿತವಾಗ್ಲೂ ಇಲ್ಲ. ಅದನ್ನ ಯಾವ ರೀತಿ ಬೇಕಾದ್ರೂ ಕನ್ವರ್ಟ್ ಮಾಡುವಷ್ಟು ಶಕ್ತಿ ಅವರಿಗೆ ಇದೆ. ಖಂಡಿತವಾಗ್ಲೂ ಅವ್ರು ಮಾಡ್ಕೊಂಡು ಹೋಗ್ಬೋದು ಇದನ್ನ. ಅಕ್ಷತಾ ಅವರ ಈಗ ಪ್ರಶ್ನೆ ಇರೋದು ಯಾರು ತಂದು ಕೊಡ್ತಾರೆ ಅಂತ. ಈಗ ಇದನ್ನು ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ, ಖರೀದಿ ಮಾಡಿದ ಅಸಲು ಕೂಡ ಆಗುದಿಲ್ಲ. ಯಾರಾದ್ರೂ ಕೊಡಬೇಕು, ನಮ್ಮಲ್ಲಿ ಬೇಡ ಇದು, ನಾವು ತುಂಬಾ ಸಲ ಹುಟ್ಟಿದ್ದೇವೆ ಅಥವಾ ತುಂಬಾ ಸಲ ಧರಿಸಿದ್ದೇವೆ ಅಂತ ಹೇಳಿ ಅವ್ರು ತಂದು ಕೊಟ್ರೆ ಮಾತ್ರ ಇದು ಸ್ಟಾರ್ಟ್ ಆಗುತ್ತೆ. ಅಥವಾ ಮನೆಯಲ್ಲಿ ಇದ್ದಂತ ಕೆಲವು ಬಟ್ಟೆಗಳಲ್ಲೇ ಬ್ಯಾಗ್ ಮಾಡಿದ ಕೂಡ ಅವರ ಲೈಫ್ ಅಲ್ಲಿ ಅದು ಏನು ಗುರಿಯ ಮುಂದಕ್ಕೆ ಹೋಗುದಿಲ್ಲ. ಯಾರಿಗೆ ತಂದು ಕೊಡುವಂತದ್ದು ಯಾವುದು ಅಂತ ಹೇಳಿ ಹೇಗೆ ನೀವು ಡಿಸೈಡ್ ಮಾಡ್ತೀರಿ? ತಂದು ಕೊಡುವುದು ಹೇಳಿದ್ರೆ, ಈಗ ನಾವು ಹೇಗೆ ಪ್ರಾರಂಭ ಮಾಡಿದ್ದೇವೆ ಹೇಳಿದ್ರೆ, ಈಗ ನಮ್ಮಲ್ಲಿ ನಾವು ಪ್ರಾರಂಭ ಮಾಡುವಾಗ ಇದನ್ನೇ ನಾವು ಈಗ ತಗೊಳ್ಬಹುದು. ಇದು ನೋಡ್ಲಿಕ್ಕೆ ಹೋದ್ರೆ ತುಂಬಾ ಒಳ್ಳೆಯ ಒಂದು ಬಟ್ಟೆ, ಸಾಧಾರಣವಾದ ಬಟ್ಟೆ ಅಲ್ಲ. ಆದ್ರೆ ಅದು ಏನಾಯ್ತಂದ್ರೆ, ನಾವೀಗ ಕೇಳುವಾಗ ಏನಾಯ್ತು, ನಮ್ಮಲ್ಲಿ ಒಂದು ಕೆಲವು ಒಳ್ಳೆ ಸೀರೆಗಳಿದೆ, ಅದು ಹಳೆ ಕಾಲದ್ದು, ಅದು ಇನ್ನೂ ಹಾಕುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನಾವು ಕೆಲವೊಂದು ಬಟ್ಟೆಗಳನ್ನು ನಮ್ಮ ಒಳಗೆ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಸರ್ಕಲ್ ಆಗಿರ್ಬೋದು, ನಾವು ಅಲ್ಲಿಂದ ಕಲೆಕ್ಟ್ ಮಾಡಿರುವಂತದ್ದು. ಮತ್ತೆ ಹೇಗೆ ಅಂದ್ರೆ, ನಮ್ಮ ಗ್ರೂಪ್ ಅಲ್ಲಿ ನಾವೇನ್ ಮಾಡಿದ್ವು, ನಮ್ಮ ಯಾರು ಗುರುತು ಪರಿಚಯ ಇದ್ದಾರೆ ಅವರನ್ನೆಲ್ಲ ನಾವು ನಮ್ಮ ವಾಟ್ಸ್ಆಪ್ ಮೂಲಕ, ಈಗ ಅಂತೂ ತುಂಬಾ ಡಿಜಿಟಲೈಸ್ಡ್ ವರ್ಲ್ಡ್ ಅಂತ ನಾನು ಹೇಳ್ಬಹುದು, ವಾಟ್ಸ್ಆಪ್ ಮೂಲಕ ಅಂತೂ ಒಂದು ಮೆಸೇಜ್ ಹಾಕಿದ್ರೆ ಸಾವಿರಾರು ಗ್ರೂಪಿಗೆ ಅದು ತಲುಪಿ ಆಯ್ತು. ಹಾಗಾಗಿ ಆ ಒಂದು ಮೆಸೇಜ್ ಇಂದ ನಮ್ಗೆ ಆ ತಕ್ಷಣವೇ ನಮ್ಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂದು ನಾವು ಈ ಬಟ್ಟೆಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಆಯ್ತು. ಇನ್ನು ಕೂಡ ನಾವು ಮತ್ತೆ ಕೂಡ ನೋಡ್ಲಿಕ್ಕೆ ಹೋದ್ರೆ, ನಾವು ಡಿಜಿಟಲ್ ಏನು ಥ್ರೂ ಮೂಲಕ ನಾವು ಈಗ ಇಲ್ಲಿ ನಾನು ಕೂತ್ಕೊಂಡು ಹೇಳುದು ಕೂಡ ಅದೇ, ನಿಮ್ಮಲ್ಲಿ ಹಳೆ ಬಟ್ಟೆಗಳು ಇದ್ರೆ ಅದನ್ನು ದಯಮಾಡಿ ನಮ್ಗೆ ತಂದು ಕೊಡಿ, ನಿಮ್ಗೆ ಟ್ರೈನಿಂಗ್ ಬೇಕಾ ನಾವು ಕೊಡ್ತೇವೆ. ಅಂತೆ ಅದೇ ನಾವು ಬ್ಯಾಗ್ ಮಾಡಿ ಕೊಡ್ಬೇಕು, ಅದಕ್ಕೂ ನಾವು ರೆಡಿ ಇದ್ದೇವೆ. ಯಾಕಂದ್ರೆ ಹೊಸ ಬಟ್ಟೆಗಿಂತ ಹಳೆ ಬಟ್ಟೆಯನ್ನು ವಾಪಸ್ ರೀಸೈಕಲ್ ಮಾಡುದು ಅದು ತುಂಬಾ ಒಂದು ಒಳ್ಳೆ ಉತ್ತಮ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆಗುದಿಲ್ಲ. ಹಾಗಾದ್ರೆ ಬಟ್ಟೆ ತರುವಂತದ್ದು ಶೈನಿ ಅವರೇ, ಅದು ತುಂಬಾ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಉಂಟಾಗುತ್ತೆ? ಇಲ್ಲ ಸರ್, ಅಷ್ಟೇನು ಕಷ್ಟ ಆಗುದಿಲ್ಲ. ಈಗ ನನ್ನ ಸಹೋದರಿ ಹೇಳಿದಂತೆ ಈ ಸಾಮಾಜಿಕ ಜಾಲತಾಣ ಏನುಂಟು, ನಮ್ಮ ವಾಟ್ಸಪ್ ಆಗಲಿ ನಮ್ಮ ಫೇಸ್ಬುಕ್ ಆಗಲಿ, ಸೊ ನಾನು ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕಿದ್ದೆ, ನಮಗೆ ಈ ರೀತಿ ನಾವು ಮಾಡ್ತಾ ಇದ್ದೇವೆ ಬಟ್ಟೆ ಬೇಕಂತ. ನನಗೆ ತುಂಬ ರಿಪ್ಲೈ ಬಂತು. ಸೊ ಆ ರಿಪ್ಲೈ ಮುಖಾಂತರ ಕೆಲವರು ನಮ್ಮ ಆಫೀಸ್ ತನಕ ತಂದು ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ನಾವು ಹೋಗಿ ಅವರು ನಮಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ, ನೋಡಿ ಎಷ್ಟೆಷ್ಟು ಬಟ್ಟೆ ಉಂಟು, ಯಾವಾಗ ಬರ್ತೀರಿ, ನಾವು ಹೋಗಿ ಕಲೆಕ್ಟ್ ಮಾಡಿದ್ದೇವೆ. ಸೊ ನನ್ನ ಪ್ರಕಾರ ನನಗೆ ಬಟ್ಟೆ ಕಲೆಕ್ಟ್ ಮಾಡಲಿಕ್ಕೆ ಪರ್ಸ್ನಲಿ ನನಗೆ ತೊಂದರೆ ಆಗಲಿಲ್ಲ. ಸೊ ಬಟ್ಟೆ ತುಂಬ ಈಸಿಯಲ್ಲಿ ಕಲೆಕ್ಟ್ ಆಯಿತು. ತುಂಬ ಕೆಲವೊಂದು ಕಡೆ ಕೆಲವೊಂದು ಮನೆಯಲ್ಲಿ ನಿಯರ್ಲಿ ನಮಗೆ 7 to 8 ಗೋಣಿ ಬಟ್ಟೆ ಒಂದೇ ಮನೆಯಿಂದ ಸಿಕ್ಕಿದೆ. ಅಂದರೆ ಅಷ್ಟು ಡಿಸ್ಪೋಸಲ್ ಬಟ್ಟೆ ಉಂಟು ನಮ್ಮಲ್ಲಿ, ಅದನ್ನು ನಾವು ತುಂಬ ಈಸಿಯಲ್ಲಿ ಯುಟಿಲೈಸ್ ಮಾಡಲಿಕ್ಕೆ ಉಂಟು. ಇನ್ನೂ ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಇನ್ನೂ ಉಂಟು. ಸೊ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ಗುರುತು ಪರಿಚಯದವರು ಇನ್ನೂ ಉಂಟು,
ಅವರು ರೆಡಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ತುಂಬ ಈಸಿಯಾಗಿ ಅವೈಲೇಬಲ್ ಆಗ್ತದೆ. ಓಕೆ, ಎಸ್. ಇದು ಒಂದು ಆದರೆ ಅಕ್ಷತಾ ಅವರೇ, ಹಾಗಾದರೆ ಇದನ್ನು ನೆಕ್ಸ್ಟ್ ಬರೀ ಹೊಲಿದು ಇಡ್ಲಿಕ್ಕೆ ಆಗೋದಿಲ್ಲ, ಸೇಲ್ ಕೂಡ ಮಾಡಬೇಕಾಗತ್ತೆ. ಹೇಗೆ ಸೇಲ್ ಮಾಡುವಂಥದ್ದು ಪ್ರಕ್ರಿಯೆ ಹೇಗೆ? ಜನ ಅದನ್ನು ಹಳೆ ಬಟ್ಟೆ ಬ್ಯಾಗ್ ಅಂತೇಳಿ ಖರೀದಿ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಬಹುದು ಅಂತ ನಿಮ್ಗೆ ಅನಿಸಿದ್ಯಾ ಉಂಟಾ ಯಾವಾಗ? ನನ್ನ ಪ್ರಕಾರ ಅನಿಸ್ಲಿಕ್ಕಿಲ್ಲ ಅಂತ ಒಂದು ಭಾವನೆ ಸರ್. ಯಾಕಂದರೆ ಈಗ ನಾವು ಪ್ರತಿಯೊಂದು ನೋಡಲಿಕ್ಕೆ ಹೋದರೆ ಆದಷ್ಟು ನಾವು ಏನು ಈಗ ಪೊಲ್ಯೂಷನ್ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಆದಷ್ಟು ರೀಸೈಕಲ್ ಮಾಡಿ ಅನ್ನೋ ಕಾನ್ಸೆಪ್ಟನ್ನು ನಾವು ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಜನಗಳಲ್ಲಿ ಇದೊಂದು ಪಾಸಿಟಿವ್ ಫೀಲಿಂಗ್ ಇರಬಹುದು ಬಂದಿದೆ. ಹಾಗಾಗಿ ಈ ಹಳೆ ಬಟ್ಟೆಗಳು ಅಂತ ಅವರು ಭಾವಿಸದೆ ಏನು ನಮಗೆ ಸಿಕ್ಕಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಇರುವ ಭಾವನೆ ಜಾಸ್ತಿ. ನಾನು ಹೆಚ್ಚಾಗಿ ನೋಡಿದ್ರೆ ನನಗೆ ಅದೇ ತರದ ಒಂದು ಪ್ರತಿಕ್ರಿಯೆ ಬಂದಿದೆ. ನೆಗೆಟಿವ್ ಅಂತ ನನಗೆ ಅಂಥದ್ದೇನು ಬರಲಿಲ್ಲ. 100ರಲ್ಲಿ 1 ಬಂದಿರ್ಬೋದು, ಅದು ಸಹಜ ಬರುವಂಥದ್ದು. ಆದರೆ ಅದು ಬಿಟ್ಟು ಮತ್ತೆ 99 ಒಂದು ಪಾಸಿಟಿವ್ ಫೀಲಿಂಗ್ ಅನ್ನೇ ನಮಗೆ ಕೊಟ್ಟಿದೆ ಆ ವಿಷಯದ ಬಗ್ಗೆ. ಅಂದ್ರೆ ಇದು ಕೂಡ ಜನರಿಗೆ ಕೂಡ ಖರೀದಿ ಮಾಡ್ಲಿಕ್ಕೆ ಪಾಪದವರಿಗೆ ಕೂಡ ಸಾಧ್ಯ ಆಗಬಹುದು ಅಂತ. ಹೌದು ಸರ್, 100% ಸಾಧ್ಯ. ಕರೆಕ್ಟ್, ಎಸ್. ಹೌದು. ಆ ಬಗ್ಗೆ ನಾವು ಇನ್ನಷ್ಟು ಮಾತುಕತೆ ಮಾಡ್ತೇವೆ ಜನಧ್ವನಿಯಲ್ಲಿ ಒಂದು ಪುಟ್ಟ ಬ್ರೇಕಿನ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಹಿಳೆಯರು ಸ್ವ ಉದ್ಯೋಗವನ್ನು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಕುಳಿತುಕೊಂಡು ಆರಾಮ್ಸೆ ಮಾಡುವ ಮೂಲಕ ಯಾವ ರೀತಿಯಲ್ಲಿ ತಮ್ಮ ಖರ್ಚಿಗೋಸ್ಕರ ಅಟ್ಲೀಸ್ಟ್ ಅಥವಾ ಒಂದಿಷ್ಟು ಉಳಿತಾಯಕ್ಕೋಸ್ಕರ ಏನು ಮಾಡಬಹುದು ಎನ್ನುವುದನ್ನು ಒಂದು ಹೊಸ ಕಲ್ಪನೆಯನ್ನು ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನ ಜನರು ಮಾಡ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಒಬ್ರು ಹಿರಿಯ ಅಜ್ಜಿ ಕೂಡ ಅದನ್ನು ಮಾಡ್ತಾ ಮೂಲಕ ಅದನ್ನು ನೀವು ನಿಮ್ಮ ಕೈಯಲ್ಲಿದೆ. ಹೇಗೆ ಇದು ಅವರಿಗೆ ಕಾನ್ಸೆಪ್ಟ್ ಹೇಗೆ ಬಂತು ಮತ್ತು ನೀವು ಇದನ್ನು ಬೇರೆಯವರಿಗೆ ಕೂಡ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಉಂಟು? ಇದು ನಮಗೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಇದಕ್ಕೆ ಅದರದ್ದೇ ಒಂದು ನ್ಯಾಕ್ ಇರ್ಬೋದು ಮಾಡಲಿಕ್ಕೆ. ಈಗ ನೀವು ನೋಡಿರ್ಬೋದು, ಇದು ತುಂಬ ಹಣೆದು ಅವರು ಮಾಡಿದ್ದಾರೆ. ಸೊ ಅವರಿಗೆ ಇದರ ನಾಲೆಜ್ ಉಂಟು. ಸೊ ನಾವು ಇದನ್ನು ಇನ್ನೂ ಕಲಿಬೇಕು ಮಾಡಲಿಕ್ಕೆ. ಈಗ ಅವರು ಮಾಡ್ತಿದ್ದಾರೆ, ಅವರ ಒಬ್ಬರು ರಿಲೇಟಿವ್ ಇದ್ದಾರೆ, ಅವರು ಸಹ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಂದ ಇದನ್ನು ನಾವು ಇನ್ನಷ್ಟು ಅದಕ್ಕೆ ಹೇಗೆ ಮಾಡುವಂಥ ಪ್ಲಾನ್ ಮಾಡ್ತಾ ಇದ್ದೇವೆ. ಅವರಿಂದ ನಮ್ಮಲ್ಲಿ ಕಲಿತು ನಾವು ಅದನ್ನು ಮಾಡಿ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡುವಂಥ ಯೋಚನೆ ಉಂಟು ಸರ್. ಕರೆಕ್ಟ್. ಸೊ ಇದು ಒಂದಿಷ್ಟು ಜನರಿಗೆ ಸ್ವಲ್ಪ ಸುಲಭ ಕಷ್ಟ ಆಗ್ಬೋದು, ಆದರೆ ಹೊಲಿಯುವುದು ಅಂಥದ್ದೇನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್. ಹೌದು, ಎಸ್. ಸೊ ಹಾಗಾದ್ರೆ ಹೇಗೆ ಯಾವುದೇ ಖರ್ಚಿಲ್ಲದೆ ಬಹುಶಃ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡುವಂಥ ಸುಲಭ ಅಂತ ಅನಿಸ್ತದೆ. ಇದು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿದಂತ ಪ್ರತಿಯೊಂದು ಬ್ಯಾಗ್ಸ್ಗಳು ಇದನ್ನು ನೀವು ನೋಡಬಹುದು. ಈಗ ಈ ಬ್ಯಾಗ್ ಹೆಚ್ಚಾಗಿ ಈಗ ನೋಡ್ಬೋದು, ಒಂದು ಹಳೆ ಸೀರೆ, ಒಂದು ಜರ್ತಾರಿ ಸೀರೆ ಅಂತಲೇ ನಾನು ಹೇಳ್ಬೋದು. ಆದರೆ ಅದಕ್ಕಿಟ್ಟ ಜಿಪ್ ಕೂಡ ಒಂದು ಹಳೆ ಬಟ್ಟೆಯನ್ನು ತೆಗೆದಂತ ಜಿಪ್. ಒಂದು ಹೊಸದೊಂದು ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ. ಅದು ನೂಲಾಗಿರ್ಬೋದು, ಅದು ಏನೇ ಒಂದು ಆಗಿರ್ಬೋದು, ಪ್ರತಿಯೊಂದು ಈವನ್ ಅದರ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಉಂಟು ಹೇಳಿದ್ರೆ ಯಾವುದೇ ಒಂದು ಇದು ಆಕ್ಚುಲಿ 2-3 ಸೀರೆ ಕಂಬೈನ್ ಮಾಡಿರುವಂತದ್ದು. ಆದ್ರೆ ನೋಡ್ಲಿಕ್ಕೆ ಅದಿಷ್ಟು ಅಟ್ರಾಕ್ಟಿವ್ ಆಗಿ ಉಂಟು ಈ ಬ್ಯಾಗ್ ಏನಿರುವುದು. ಇದಕ್ಕೆ ನೋ ಇನ್ವೆಸ್ಟ್ಮೆಂಟ್ ಸರ್, 0 ಇನ್ವೆಸ್ಟ್ಮೆಂಟ್ ಇಂದ ಮಾಡುವಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಂತ ಹೇಳಿದ್ರೆ ಒಂದು ಸಮಯ ಅಂತ ನಾನು ಹೇಳ್ಬೋದು. ಸಮಯ ಅಂತ ಹೇಳ್ಬೋದು. ಸಮಯ ಮತ್ತು ಮನಸ್ಸು ಕೊಟ್ಟರೆ ಹೌದು. ಕರೆಕ್ಟ್, ಎಸ್. ಓಕೆ. ಹಾಗಾದರೆ ಇದು ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಹೇಗೆ ರೆಸ್ಪಾನ್ಸ್ ಇದೆ ಮತ್ತು ಬೇರೆ ಕಡೆಯಲ್ಲಿ ಏನಾದರೂ ಬೇರೆ ನಮ್ಮ ರಾಜ್ಯದ ಬೇರೆ ಭಾಗಗಳಲ್ಲಿ ಏನಾದರೂ ರೆಸ್ಪಾನ್ಸ್ ಬರೋ ಸಾಧ್ಯತೆ ಉಂಟಾ ಅಂತ ಅನಿಸ್ತಾ ಉಂಟು? ಹೌದು ಸರ್. ಈಗ ನಾವು ಮೊನ್ನೆ ಆದಿತ್ಯವಾರ ನಮ್ಮ ಇದರ ಒಂದು ಲಾಂಚಿಂಗ್ ಪ್ರೋಗ್ರಾಮನ್ನು ಮಾಡಿದೆವು. ನಮ್ಮ ಕದ್ರಿ ಪಾರ್ಕ್ ಉದ್ಯಾನದಲ್ಲಿ ಮಾಡಿದೆವು. ಈ ಬ್ಯಾಗ್ಗಳನ್ನೆಲ್ಲ ನೋಡಿ ಇದರ ಡಿಸೈನ್ಸ್, ಇದರ ಕಲರ್ಸ್ ನೋಡಿ ಬೇರೆ ಬೇರೆ ಉಂಟು. ತುಂಬ ಜನರಿಗೆ ಇದು ಇಷ್ಟ ಆಯಿತು. ಸೊ ಇದು ಅವರು ಯಾವ ಸಾಮಾನು ಸಹ ಅವರು ಈ ಬ್ಯಾಗಲ್ಲಿ ಕೊಂಡೊಯ್ಯಬಹುದು. ಅವರ ತರಕಾರಿ ಆಗಲಿ, ಬೇರೆ ಗ್ರಾಸರಿ ಐಟಮ್ಸ್ ಆಗಲಿ, ಈವನ್ ಒಂದು ಬ್ಯಾಗ್ ಒಂದಿಷ್ಟು ದೊಡ್ಡದಿರುವಾಗ ಅವರು ಫೈಲ್ಸ್ ಕೊಂಡೋಗ್ಬೋದು. ಆಫೀಸಲ್ಲಿ ಸಹ ಇದನ್ನು ಯೂಸ್ ಮಾಡ್ಬೋದು, ಏನಾದರೂ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಲಿಕ್ಕೆ. ಸೊ ಇದನ್ನು ಸಹ ಇದಕ್ಕೆ ನಾವು ಈಗ ಇವರು ನಮ್ಮ ಅಕ್ಷತಾ ಅವರು ತೋರಿಸಿದ ಈ ಬ್ಯಾಗ್, ಇದನ್ನು ಒಂದು ಸೈಡ್ ಹ್ಯಾಂಡ್ ಬ್ಯಾಗ್ ಆಗಿ ಸಹ ಯೂಸ್ ಮಾಡ್ಬೋದು. ಸೊ ಇಂಥದ್ದೆಲ್ಲ ಯೂಸ್ ಮಾಡುವಾಗ ಅಲ್ಲಿ ತುಂಬ ರೆಸ್ಪಾನ್ಸ್ ಬಂತು ಸರ್. ಇದರ ಜೊತೆಗೆ ನಾವು ಪೌಚಸ್ ಸಹ ಮಾಡಿದ್ದೇವೆ. ಸೊ ಪೌಚಸ್ ಇಲ್ಲಿಲ್ಲ, ನಾವು ಸಣ್ಣ ಪೌಚಸ್ ಮಾಡಿದ್ದೇವೆ, ಸಾರಿ ಬಾರ್ಡರ್ ಯೂಸ್ ಮಾಡಿ ಆ ಪೌಚಸನ್ನು ಫಂಕ್ಷನಿಗೆಲ್ಲ ಯೂಸ್ ಮಾಡ್ಬೋದು. ಸೊ ನಮಗೆ ಅಲ್ಲಿ ಸಿಕ್ಕಂತಹ ಒಂದು ಫೀಡ್ಬ್ಯಾಕ್ ಏನುಂಟು, ರೆಸ್ಪಾನ್ಸ್ ಉಂಟು, ಅದನ್ನು ನಾವು ತುಂಬ ಉತ್ತಮ ರೀತಿಯಲ್ಲಿ ರಾಜ್ಯಾದ್ಯಂತ ಪಸರಿಸಬಹುದು ಅಂತ ನಮಗೆ ಫುಲ್ ಕಾನ್ಫಿಡೆನ್ಸ್ ಉಂಟು.
ರಾಜ್ಯಾದ್ಯಂತ ಪಸರಿಸುವಾಗ ಬೇರೆ ಬೇರೆ ನಮ್ಮ ಜಿಲ್ಲೆಗಳಿವೆ ನಮ್ಮ ಕರ್ನಾಟಕ ಇಲ್ಲಿ ಅಲ್ಲಿ ನಾವು ಒಬ್ಬೊಬ್ಬರನ್ನ ಆಯ್ಕೆಗೊಳಿಸಿ ನಾವು ಅಥವಾ ನಾವೇ ಪರ್ಸ್ನಲಿ ಹೋಗಿ ಅಲ್ಲಿ ಒಂದು ಸಂಘ ಸಂಸ್ಥೆ ಅಥವಾ ನಮ್ಮ ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತುಂಬ ಇರ್ತದೆ, ಅಲ್ಲಿ ಸಂಪರ್ಕಿಸಿ ಅಲ್ಲಿಯ ಜನರಿಗೆ ಇದರ ಬಗ್ಗೆ ಒಂದು ನಾಲೆಜ್ ಕೊಟ್ಟು ಇದನ್ನು ಅದೇ ರೀತಿ ಮುಂದುವರ್ಕೊಂಡು ಹೋಗುವಂಥ. ಸೊ ತರಬೇತಿ ನಾವು ಕೊಡ್ತೇವೆ ಇದಕ್ಕೆ ಬೇಕಾದದ್ದು. ಸೊ ಅದೇ ರೀತಿ ಮುಂದೆ ಇಟ್ಕೊಂಡು ಆ ರೀತಿಯಲ್ಲಿ ಹೋಗುವ ಒಂದು ಪ್ಲಾನ್ಸ್ ಉಂಟು, ಅದು ಡಿಸ್ಟ್ರಿಕ್ಟ್ ವೈಸ್ ಆಗಲಿ ಸ್ಟೇಟ್ ವೈಸ್ ಆಗಲಿ ಅದೇ ರೀತಿ ಮಾಡ್ಕೊಂಡು ಹೋಗುವಂತ ಉಂಟು. ಅಕ್ಷತಾ ಅವರು ಇನ್ನೊಂದು ಪ್ಲಸ್ ಅಂತ ಹೇಳಿದ್ರೆ ಬಹುಶಃ ಪ್ಲಾಸ್ಟಿಕ್ ಇಲ್ಲ ಇದರಲ್ಲಿ ನನ್ನ ಪ್ರಕಾರ, ಅದು ಕೂಡ ಪರಿಸರಕ್ಕೆ ಒಂದಿಷ್ಟು ಯೂಸ್ ಆಗಬಹುದು ಮತ್ತೆ ಇದು ಕರಗ್ತದೆ ಕೂಡ ಭವಿಷ್ಯದಲ್ಲಿ ಯೂಸ್ ಮಾಡಿದ್ರೆ ಕೂಡ. ಸೊ ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪ್ಲಾಸ್ಟಿಕ್ ನಾವೀಗ ನೋಡ್ಲಿಕ್ಕೆ ಹೋದ್ರೆ ಒನ್ ಟೈಮ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ತುಂಬಾ ಉಪಯೋಗವಾಗುವಂತ ವಸ್ತು ಈಗ ಏನಂದ್ರೆ ಬಟ್ಟೆ ಒಂದು ಸುಮಾರು ಒಂದು ಬಯಾಲಜಿಕಲ್ ಬೇಸಿಸ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಒಂದು 2-3 ತಿಂಗಳಾದ ನಂತರ ಅದು ಆಟೋಮ್ಯಾಟಿಕಲಿ ಅದರ ಏನು ಕಣಗಳು ಬಿಟ್ಟು ಮಣ್ಣಿನಲ್ಲಿ ಸೇರಿಕೊಂಡು ಅದು ಪ್ರಕೃತಿಗೆ ಹಾನಿ ಆಗದ ರೀತಿಯಲ್ಲಿ ಅದು ಇದಾಗಿ ಹೋಗ್ತದೆ, ಏನು ಡಿಮಿನಿಷ್ ಆಗಿ ಹೋಗ್ತದೆ. ಮತ್ತೆ ನಮ್ಗೆ ಯಾವ ಪ್ರತಿಕ್ರಿಯೆ ಸಿಕ್ಕಿತು ಹೇಳಿದ್ರೆ, ಈಗಾಗಲೇ ಇವರು ಶೈನಿ ಅವರು ಹೇಳಿದ್ರು, ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಸುಮಾರು ನಾವು ಒಂದು 4 ಗಂಟೆಯಿಂದ 7 ಗಂಟೆವರೆಗೆ ನಾವಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದೆವು, ಅಲ್ಲಿ ಒಂದು 20 ರೂಪಾಯಿ, 20-25 ರೂಪಾಯಿ ನಮ್ಮ ಏನು ಮಾಡಿದಂತ ಶ್ರಮ ಸುಮಾರು ಒಂದು 4,000 ಒಂದು ಆದಾಯ ತಂದಿತ್ತು ನಮ್ಗೆ ಒಂದು 2 ಗಂಟೆಯಲ್ಲಿ ಅಂತ ನಾನು ತುಂಬಾ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಮಯದಲ್ಲಿ. ಇದು ಬಹುಶಃ ಬೇರೆಯವರಿಗೆ ಕೂಡ ಮನೆಯಲ್ಲಿ ಕುತ್ಕೊಂಡಂತ ಮಹಿಳೆಯರಿಗೆ ಒಂದು ಪ್ರೇರಣೆ ಕೂಡ ಆಗ್ಬೋದು. ಏನು ಅವರ ಮನೆಯಲ್ಲಿ ಟೈಮ್ ಬರೀ ಟಿವಿ ನೋಡಿ ಅಥವಾ ಮಾತನಾಡಿ ವೇಸ್ಟ್ ಆಗೋದಕ್ಕಿಂತ ಒಂದಿಷ್ಟು ಅವರು ಮನಸ್ಸು ಕೂಡ ಬ್ಯುಸಿ ಇದ್ದಾಗೆ ಆಗತ್ತೆ, ಒಂದಿಷ್ಟು ಕ್ರಿಯೇಟಿವಿಟಿ ಆಗಿ ಕೂಡ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಸೊ ಶೈನಿ ಅವರೇ, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಈಗ ಅವರು ಕೆಲವರು ಸೂಕ್ಷ್ಮವಾಗಿ ಏನಾದರೂ ವೇಸ್ಟ್ಗಳಿಂದ ಆಭರಣಗಳನ್ನು ಕೂಡ ಮಾಡ್ತಾರೆ, ಹಾಗೇನಾದರೂ ಚಾನ್ಸಸ್ ಉಂಟು? ಹೌದು ಸರ್, ಖಂಡಿತವಾಗ್ಲೂ ನಾವು ಆಲ್ರೆಡಿ ಆಭರಣಗಳನ್ನು ಮಾಡಿದ್ದೇವೆ ಸರ್. ಇದು ಏನು ಸಿಲ್ಕ್ ಥ್ರೆಡ್ ಅಂತ ಇರ್ತದೆ, ನಾವು ಸಾರಿಗಳಿಗೆ ಜರಿ ಸಾರಿಗಳಿಗೆ ಹಾಕುವಂಥ ಗೊಂಡೆಗಳಿಗೆ ಯೂಸ್ ಮಾಡುವ ಸಿಲ್ಕ್ ಥ್ರೆಡ್ ಇರ್ತದೆ, ಅದು ಒಂದು ಪರ್ಟಿಕ್ಯುಲರ್ ನಾವು ಸಾರಿಗೆ ಉಪಯೋಗಿಸಿದ ನಂತರ, ಈಗ ನಮ್ಮಲ್ಲಿ ಒಂದು ಕೆಂಪು ಸಾರಿ ಇದೆ, ಕೆಂಪು ಸಾರಿಗೆ ನಾವು ಕೆಂಪು ಬಣ್ಣದ ಥ್ರೆಡ್ಡನ್ನು ಯೂಸ್ ಮಾಡಿದೆವು, ಉಳಿದ ಥ್ರೆಡ್ ಅದು ವೇಸ್ಟ್ ಆಗ್ತದೆ. ಅದೇ ಕಲರ್ ಇದು ಸಾರಿ ನಮಗೆ ಗೊಂಡೆ ಹಾಕಲಿಕ್ಕೆ ಸಿಕ್ಕಿದ್ರೆ ಹಾಕ್ಬೋದು. ಅಂಥ ಉಳಿದ ಥ್ರೆಡ್ಡನ್ನು ಯೂಸಿ ನಾವು ಸಿಲ್ಕ್ ಥ್ರೆಡ್ ಟಸಲ್ ಇಯರಿಂಗ್ಸ್ ಎಲ್ಲ ಮಾಡಿದ್ದೇವೆ, ಜುಮ್ಕಾಸ್ ಮಾಡಿದ್ದೇವೆ. ಇದೆಲ್ಲ ಅದೇ ದಿನ ನಾವು ಲಾಂಚಿಂಗಲ್ಲಿ ಇಟ್ಟಿದ್ದೇವೆ. ಸೊ ಇದನ್ನೆಲ್ಲ ನಾವು ಅದರಿಂದ ಮಾಡಬಹುದು. ಅದು ಸಿಲ್ಕ್ ಥ್ರೆಡ್ ಉಪಯೋಗಿಸಿ ಅಥವಾ ಅದರಲ್ಲಿ ಜಡೆ ಹೆಣುವ ಥರ ಮಾಡಿ ನಾವು ಒಂದು ಸ್ಟಡ್ ಇಯರಿಂಗ್ಸ್ ಅದರಿಂದ ಮಾಡಬಹುದು. ಹಾಗೆ ಬೇರೆ ವೇಸ್ಟ್ ಐಟಮ್ಸ್ ಏನಿದೆ ಅದರಲ್ಲಿ ನಾವು ಫ್ರೇಮ್ಸ್ ಅಥವಾ ಬಾಟಲ್ಸ್ ಏನಿರ್ತದೆ, ಕೆಲವು ಬಾಟಲ್ಸ್ ಯೂಸ್ ಮಾಡಿ ಬಿಸಾಡ್ತಾರೆ, ಅಂಥ ಬಾಟಲ್ಸಿಗೆ ನಾವು ಪೇಂಟ್ ಎಲ್ಲ ಕೊಟ್ಟು ಅದನ್ನು ವಾಸ್ ರೂಪದಲ್ಲಿ ಮಾಡ್ಕೊಳ್ಬೋದು. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಅದು ಸಹ ಆಗ್ತದೆ. ಮ್ಯಾಕ್ಸಿಮಮ್ ಎಷ್ಟು ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತದೆ ವೇಸ್ಟನ್ನು ಅಷ್ಟು ಯೂಸ್ ಮಾಡಿ ನಾವು ಅದನ್ನು ಉಪಯುಕ್ತ ಮಾಡಿ ಅದನ್ನು ಆದಾಯಪೂರ್ವಕವಾಗಿ ಬದಲಾಯಿಸ್ತಿದ್ದೇವೆ. ಓಕೆ, ಎಸ್. ಅಕ್ಷತಾ ಅವರು, ಕೆಲವರಿಗೆ ಮನೇಲಿ ಕುತ್ಕೊಂಡಾಗ ನನಗೆ ಏನೂ ಗೊತ್ತಿಲ್ಲ ಎನ್ನುವಂಥ ಭಾವನೆ ಇರ್ತದೆ ಸಾಮಾನ್ಯವಾಗಿ ಮಹಿಳೆಯರಿಗೆ, ಅವರು ಮುಂದಕ್ಕೆ ಬರಲಿಕ್ಕೆ ಒಂದಿಷ್ಟು ಹಿಂಜರಿಕೆ ತೋರಿಸ್ಬೋದು. ಅಂಥವ್ರಿಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ, ಹೇಗೆ ಅಂತೇಳಿ ಧೈರ್ಯ ಕೊಡಲಿಕ್ಕೆ ಹೇಗೆ ಸಾಧ್ಯ? ಅಂಥವರಿಗೆ ನಾನು ತುಂಬ ಗರ್ವದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮನೆಯಲ್ಲಿ ಕೂತಂಥ ಅಂಥ ಮಹಿಳೆಯರು ಇದ್ದರೆ ನಮ್ಮ ಏನು ಪರಿವರ್ತನೆ ಅಂತ ಏನು ನಮ್ಮ ಮಹಿಳಾ ಘಟಕ ನಮ್ಮ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಇಂದ ನಾವು ಈಗ ಪ್ರಾರಂಭಿಸಿದ್ದೇವೆ. ನೀವು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ಹಾಗೆ ನೀವು ಸೇರಿ ಏನೋ ಒಂದು ಹೊಸದೊಂದು ಪರಿವರ್ತನೆಯನ್ನು ಮಾಡುವ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ಸಮಯದಲ್ಲಿ. ಒಂದು ವೇಳೆ ಅವರಿಗೆ ಯಾರತ್ತಾದ್ರೂ ಹಳೆಯ ಬಟ್ಟೆಗಳನ್ನು ಕೇಳಲಿಕ್ಕೆ ನಾಚಿಗೆ ಮುಜುಗರ ಆದ್ರೆ ಅವರಿಗೆ ಏನು ಹೇಳ್ತೀರಾ? ಅದಕ್ಕೋಸ್ಕರ ನಮ್ಗೆ ಏನು ಹೇಳ್ತೇವೆ, ನಾವು ಬೇರೆ ಬೇರೆ ಒಂದು ಏನು ಪ್ಲಾನ್ಸ್ ಅಂತ ನಾವು ಇದು ಮಾಡಿದ್ದೇವೆ. ಈಗ ಪ್ರತಿಯೊಬ್ಬರಿಗೆ ಮಾತಾಡುವ ಕೌಶಲ್ಯ ಇರದೇ ಇರಬಹುದು ಅಥವಾ ಏನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರಬಹುದು. ಅಂಥದಕ್ಕೆಲ್ಲ ನಾವು ಮುಂದೆ ಹೋಗಿ ನಾವು ಅವರಿಗೋಸ್ಕರ ಬಟ್ಟೆ ತಂದು ಕೊಡ್ತೇವೆ. ಆ ನಿಟ್ಟಿನಲ್ಲಿ ಅವರು ಅದನ್ನು ನಮಗೆ ಹೊಲ್ದು ಕೊಡುವುದಾಗ್ಲಿ ಅಥವಾ ಏನೊಂದು ಕಂಪ್ಲೀಷನ್ ವರ್ಕ್ ಅಂತ ಮಾಡಿ ಕೊಡುವುದಾಗಲಿ. ಸೊ ಅದಕ್ಕೆ ಬೇರೆ ಬೇರೆ ಕ್ಯಾಟಗರಿಯನ್ನು ನಾವು ಈಗ ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ದೇವೆ. ಸೊ ಇದು ಒಂದಲ್ಲಿ ಅದಿದ್ರು ಇನ್ನೊಂದರಲ್ಲಿ ಅವರಿಗೆ ಖಂಡಿತವಾಗಿಯೂ ಅದರಲ್ಲಿ ಬೆನಿಫಿಟ್ ಬಂದೇ ಬರ್ತದೆ. ಸುಮ್ಮನೆ ಕೂತ್ಕೊಳ್ಳುವಂತ ಏನೋ ಅದ್ರ ಒಂದು ಮನೋಭಾವನೆ ಇದ್ರೆ ಅದನ್ನು ಈಗಲೇ ಅವರು ಬದಲಾಯಿಸಬಹುದು ಅಂತ ಹೇಳಿ ನಾನು ಹೇಳ್ಬೋದು. ಅಂದ್ರೆ ಕೆಲವರಿಗೆ ಬಟ್ಟೆಗಳನ್ನು ಹಳೆ ಬಟ್ಟೆ ಉಂಟಾದ ಕೇಳಲಿಕ್ಕೆ ನಾಚಿಗೆ ಆಗುವಂತದ್ದು ಅನಿಸ್ಬೋದು, ತಪ್ಪಲ್ಲ ಅದು. ಅವರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲದಿದ್ದ ಕಾರಣ ಅದು ಸಡನ್ ಆಗಿ ಏನ ಅಂತ ಅನಿಸ್ಬೋದು. ಸೊ ಅದರಿಂದ ಅವರಿಗೆ ಧೈರ್ಯ ಬರಬೇಕು.
ಸೊ ನಮ್ಮಲ್ಲಿ ನಾವು ಅದರ್ ದೆನ್ ಇದರಿಂದ ನಮ್ಮದೆಲ್ಲ ಕೆಲವೊಂದು ಇನ್ಸ್ಟಿಟ್ಯೂಟ್ ಎಲ್ಲ ಉಂಟು ಸರ್. ನಾವು ಫುಲ್ ಟೈಮ್ ಇದಕ್ಕೆ ಕೊಡ್ತಾ ಇಲ್ಲ. ಪರ್ಸ್ನಲಿ ನಾನು ಹೇಳೋದಾದರೆ ನಾನು ಮೂಲತಃ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಆಗಿದ್ದೇನೆ. ಹಾಗೂ ನಮ್ಮ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಸಹ ಉಂಟು, ಗ್ಲೋಬಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ಅನೇಕ ರೀತಿಯ ಟ್ರೈನಿಂಗ್ಸ್ ನಾವು ಕೊಡ್ತೇವೆ. ಟೆಕ್ನಿಕಲ್ ಟ್ರೈನಿಂಗ್ಸ್ ಆಗಲಿ, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗಲಿ, ಇದು ಕೊಡ್ತೇವೆ. ಹಾಗೂ ನಮ್ಮದು ವಿಶ್ವ ಬೆಳಕು ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥೆ ಉಂಟು, ಅಲ್ಲಿ ನಾನು ಒಂದು ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನನ್ನ ಜೊತೆ ಇರುವ ಅಕ್ಷತಾ ಅವರು ಸಹ ಒಂದು ಇನ್ಸ್ಟಿಟ್ಯೂಟ್ ಉಂಟು, ವಿಶ್ವವಿದ್ಯಾ ಕೇಂದ್ರ ಅಂತ, ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಹಾಗೂ ಅವರು ಲೆಕ್ಚರರ್ ಆಗಿ ಸಹ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಇನ್ನೊಬ್ಬರು ಟ್ರಸ್ಟಿಯವರು ಮಿಸ್ಸಸ್ ಕಲ್ಪನಾ ಕೋಟ್ಯಾನ್ ಅಂತ, ಸೊ ಅವರು ಸಹ ನಮ್ಮಲ್ಲಿ ಗ್ಲೋಬಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೂ ಜಯಶ್ರೀ ಇದ್ದಾರೆ, ಅವರು ಸಹ ನಮ್ಮಲ್ಲಿ ಟೀಚಿಂಗ್ ಪ್ರೊಫೆಷನಲ್ಲಿ ಇರುವವರು. ಸೊ ನಾವು 4 ಜನ ಜೊತೆಗೆ ನಮ್ಮ ಜೊತೆಗೆ ಇನ್ನೊಬ್ಬರು ಹೌಸ್ ವೈಫ್ ಅಂತ ನನಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಅವರು ಒಂದು ಪ್ರೊಫೆಷನಲ್ ಟೈಲರ್. ಮೊದಲು ಅವರು ಹೌಸ್ ವೈಫ್ ಆಗಿದ್ದರು, ಆಮೇಲೆ ಅವರು ಟೈಲರಿಂಗನ್ನು ಕಲಿತು. ಸೊ ಶಿ ಈಸ್ ಅ ಪ್ರೊಫೆಷನಲ್ ಟೈಲರ್ ನಾವು. ಸೊ ನಾವು 5 ಜನ ಏನಿದ್ದೇವೆ, ನಾವು ಬೇರೆ ಬೇರೆ ಪ್ಲೇಸಲ್ಲಿ ಸಹ ನಮ್ಮ ನಿಪುಣತೆಯನ್ನು ತೋರಿಸಿದ್ದೇವೆ. ಸೊ ಏನು ನೀವು ಹೇಳಿದ್ರಿ, ಇಂಥ ಮಹಿಳೆಯರಿಗೆ ಹೊರಗೆ ಹೋಗಿ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು, ಕೇಳಲಿಕ್ಕೆ ಕಷ್ಟ ಆಗ್ಬೋದು, ಅಂಥವರನ್ನು ನಾವು ಒಂದು ಆ ಕಾನ್ಫಿಡೆನ್ಸ್ ಲೆವೆಲಿಗೆ ತರ್ತೇವೆ ಅನ್ನುವ ಕಾನ್ಫಿಡೆನ್ಸ್ ನಮಗೆ ಇದೆ. ನಮ್ಮಲ್ಲಿ ಏನು ನಾವು ಮಾಡ್ತಾ ಇದ್ದೇವೆ, ನಮ್ಮ ಏನು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಉಂಟು, ಸೊ ಅದು ಅವರಿಗೆ ಒಂದು ಅವರ ಲೈಫನ್ನೇ ಚೇಂಜ್ ಮಾಡ್ಕೊಳ್ಬೋದು. ಏನು ಬಟ್ಟೆಯಲ್ಲಿ ಟೈಲರಿಂಗ್ ಕಲಿಯುವುದು ಮಾತ್ರ ಅಲ್ಲ, ಕ್ರಾಫ್ಟ್ ಕಲಿಯುವುದು ಮಾತ್ರ ಅಲ್ಲ, ಆ ಒಳಗಿನಿಂದ ನಾವು ಪರಿವರ್ತನೆ ಆದಾಗ ಅಥವಾ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಮೇಲೆ ಹೋದಾಗ ಖಂಡಿತವಾಗ್ಲೂ ನಾವು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ಬೋದು. ಸೊ ಆ ಲೆವೆಲಲ್ಲಿ ನಾವು ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೇವಂತ ಈ ಮಾಧ್ಯಮದ ಮೂಲಕ ಹೇಳ್ತೇನೆ ನಾನು. ಸೊ ಅಕ್ಷತಾ ಅವ್ರು ಇನ್ನೊಂದು ಅಂತ ಹೇಳಿದ್ರೆ, ಬಹುಶಃ ಫ್ರೀ ಟೈಮಲ್ಲಿ ಕೂಡ ಇದು ಮಾಡಲಿಕ್ಕೆ ಸಾಧ್ಯ. ಇದಕ್ಕೆ ಇಷ್ಟೇ ಟೈಮ್ ಇಡಬೇಕು ಅಂತೇನು ಬಹುಶಃ ಒತ್ತಡ ಇರೋದಿಲ್ಲ. ಈಗ ಹೊರಗೆ ಕೆಲಸ ಮಾಡಲಿಕ್ಕಾದ್ರೆ 9ವರೆಗೆ ಇರಬೇಕು ಅಂತ ಇರ್ತದೆ, ಅಥವಾ 5 ಗಂಟೆ ನಂತರ ಸುಸ್ತಾಗ್ಬೋದು, ಮನೆಗೆ ಬಂದು ಪುನಃ ಏನು ಮಾಡುವುದು ಅಂತೇಳಿ. ಸೊ ಇದಕ್ಕೆ ಹಾಗೆ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಹೇಳ್ತೀರಾ? ಇದು ಫ್ಲೆಕ್ಸಿಬಲ್ ಆಗಿ ಇರುತ್ತೆ ಸರ್. ಮತ್ತೆ ಏನು ಅಂತ ಹೇಳಿದ್ರೆ, ಹೊರಗಡೆ ನಾವು ಕೆಲಸ ಮಾಡುವಾಗ, ಈಗ ನಾನು ಆಗಲೇ ಅವ್ರು ಹೇಳಿದ್ರು ನಾನು ಲೆಕ್ಚರರ್. ಸೊ ಏನಾಗ್ತದೆ, ಆ ಸಮಯಕ್ಕೆ ಆ ಹೊತ್ತಿಗೆ ಅಷ್ಟು ಕೆಲಸಗಳನ್ನು ಮಾಡುವಂತ ಒಂದು ಒತ್ತಡ ಇರ್ತದೆ. ಆದ್ರೆ ಈ ಕೆಲಸ ಒತ್ತಡವನ್ನೆಲ್ಲ ಬದಿಗೆ ಹಾಕಿ ತುಂಬಾ ಒಂದು ಏನ್ ಹೇಳ್ತಾರೆ ಕಂಫರ್ಟ್ ಅನ್ನು ಕೊಡುವಂತ ಒಂದು ಕೆಲಸ ಇದು. ಅದು ಇಂಟ್ರೆಸ್ಟ್ ಅಂತ ಇರುವಾಗ ಅದು ಆಟೋಮ್ಯಾಟಿಕಲಿ ಆ ಒತ್ತಡ ಅಲ್ಲ ಅಂತ ಅನ್ನಿಸದೇ ಒಂದು ಏನು ಕಂಫರ್ಟ್ ಕೊಡುವ ಕೆಲಸ, ಸ್ಟ್ರೆಸ್ ಅನ್ನು ದೂರ ಮಾಡುವಂತ ಕೆಲಸಗಳು ಅಂತ ನಾನು ಹೇಳ್ಬೋದು. ಮತ್ತೆ ಒಂದಿಷ್ಟು ಕ್ರಿಯೇಟಿವಿಟಿ ಆಗಿ ತೊಡಗಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗತ್ತೆ. ಅಂದ್ರೆ ಇದು ಹಳೆ ಬಟ್ಟೆ ಆದ ಕಾರಣ ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ಮಾಡ್ಲಿಕ್ಕೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ದೊಡ್ಡ ಏನು ಟೆನ್ಷನ್ ಇರೋದಿಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಏನಾದ್ರು ಆಗ್ಬೋದಾ ಇದು ಅಂತೇಳಿ. ಸೊ ಅದರಲ್ಲೇ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಈಗಾಗಲೇ ನಾವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಇಂಥ ಬ್ಯಾಗ್ ಗಳನ್ನು ನಾವು ಈಗ ಮಾಡಿದ್ದೇವೆ. ಇದಲ್ಲದೆ ತುಂಬಾ ಏನು ಪೌಚಸ್ ಅಂತ ಅವರಾಗ ಹೇಳಿದ್ರು. ಅದಲ್ಲದೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮುಲ್ಕಿ ಕಡೆಯಿಂದ ಒಬ್ರು 65 ವರ್ಷದ ಒಬ್ರು ಮಹಿಳೆ ನಮಗೋಸ್ಕರ ಈ ಮಕ್ಕಳಿಗೆ ಏನು ನಾವು ನಮ್ಮ ಆಡು ಭಾಷೆಯಲ್ಲಿ ಗೋಧುಡಿ ಅಂತ ಏನು ಹೇಳ್ತೇವೆ, ಅದನ್ನೊಂದು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ನಮ್ಗೆ ಹೀಗೆ ನೋಡಿದ್ರೆ ಅದು ಏನಾಗ್ತದೆ, ಹೊಸ ಬಟ್ಟೆ ಏನೋ ಅಂತ ನಮ್ಗೆ ಒಂದು ಭಾವನೆ ಬರ್ತದೆ. ಆದ್ರೆ ಅವರು ಮಾಡಿದಂತ ಏನು ಪೀಸ್ಗಳಿದೆ ಅದೆಲ್ಲ ಹಳೆ ಬಟ್ಟೆಯನ್ನು ಸೇರಿಸಿ ಅವರ ಆ ಮನಸ್ಸು ಯಾವ ರೀತಿಲಿ ಆ ಡಿಸೈನ್ ಫಾರ್ಮ್ ಆಗಿದೆ ಹೇಳಿದ್ರೆ, ಅದು ಆಕ್ಚುಲಿ ನಮ್ಗೆ ಅದು ಫಸ್ಟಿಗೆ ಅದು ಸೇಲ್ ಆಗಿ ಹೋಯ್ತು. ತುಂಬಾ ಖುಷಿ ಆಯ್ತು ನಮ್ಗೆ ಅದು. ಸೊ ಇವನ್ ಅವರಿಗೆ ಕೂಡ ಏನೋ ಒಂದು ಮನೇಲಿ ಕೂತು ನಾನು ಇಷ್ಟು ವರ್ಷದ ಬಳಿಕ ಏನೋ ಒಂದು ಮಾಡಿದ್ದೆ ಅಂತ ಹೇಳಿ ಅವರಿಗೆ ಒಂದು ತುಂಬಾ ಸಂತೋಷ ಆಯ್ತು ಆ ವಿಷಯದಲ್ಲಿ. ಮನಸ್ಸು ಕೂಡ ಖಾಲಿದ್ರೆ ಅದು ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಷನ್ ಅಂತ ಆಗಿರುವಾಗ ಇದು ಬಹುಶಃ ಒಂದಿಷ್ಟು ಕ್ರಿಯೇಟಿವಿಟಿ ಆಗಿ ಸೇರ್ಲಿಕ್ಕೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಹಾಗಾದ್ರೆ ಇದು ಒಂದು ಟೈಲರ್ ಅಂದ್ರೆ ಮೆಷಿನರಿ ಬೇಕು ಅಂತ ಅನ್ಕೊಳ್ಬೇಕಾ ಯಾರಾದ್ರೂ ಇದನ್ನು ನೋಡುವಾಗ ಮನೆಯಲ್ಲಿ? ಮಷಿನ್ ಒಂದು ಬೇಕಾಗ್ತದೆ ಸರ್, ಖಂಡಿತವಾಗ್ಲು. ಯಾಕಂದ್ರೆ ಇದೇನು ಸ್ಟಿಚಸ್ ಉಂಟು ನಾವು ಈಗ ಹಾಕ್ತೇವೆ, ಇದು 4 ಬದಿಯಿಂದ ಅಥವಾ 3 ಬದಿಯಿಂದ, ಇದು ಕೈಯಲ್ಲಿ ಹೊಲಿಲಿಕ್ಕೆ ಆಗ್ಲಿಕ್ಕಿಲ್ಲ ಸರ್. ಇದಕ್ಕೆ ಖಂಡಿತವಾಗ್ಲೂ ಮಷಿನ್ ಬೇಕು. ಸೊ ಈಗ ಮಷೀನ್ ಈಗ ನಮ್ಮಲ್ಲಿ ಇದ್ದ ಮಷೀನನ್ನೇ ನಾವು ಯುಟಿಲೈಸ್ ಮಾಡಿದ್ದೇವೆ ಇದುವರೆಗೆ. ಈಗ ನಮ್ಮಲ್ಲಿ ನಾನು ಆಲ್ರೆಡಿ ಹೇಳಿದೆ ಒಬ್ಬರು ಪ್ರೊಫೆಷ್ನಲ್ ಟೈಲರ್ ಇದ್ದರು ಅಂತ. ಸೊ ಅವರ ಹೆಲ್ಪ್ ಮುಖಾಂತರನೇ ಒಂದು ಮಷಿನರಿ ಹಾಕಿದ್ದೇವೆ. ಸೊ ನಮ್ಮ ಟ್ರಸ್ಟ್ ಮುಖಾಂತರ ಒಂದು ಮಷಿನರಿ ಹಾಕುವ ಪ್ಲ್ಯಾನ್ ಇದೆ. ಸೊ ಫ್ಯೂಚರಲ್ಲಿ ಒಂದು ಹೇಗಾದರೂ ಮಾಡಿ ಯಾರಿಗೆ ಮಹಿಳೆಯರಿಗೆ ಅಗತ್ಯ ಉಂಟು ಒಂದು ಹೆಲ್ಪ್ ಮಾಡುವಂಥ ಉಂಟು. ಸೊ ಅದಕ್ಕೆ ನಮ್ಮ ಜೊತೆ ಯಾರಾದರೂ ಕೈ ಜೋಡಿಸೋದಾದರೆ ಖಂಡಿತವಾಗ್ಲೂ ಅವರು ಕೈ ಜೋಡಿಸಬಹುದು. ಇಂಥ ಮಹಿಳೆಯರಿಗೆ ಹೆಲ್ಪ್ ಮಾಡಲಿಕ್ಕೆ, ಅವರಿಗೆ ಏನಾದರೂ ಮಷೀನ್ ಒಂದು ಡೊನೇಟ್ ಮಾಡಲಿಕ್ಕೆ ಏನಾದರೂ ಮಾಡಲಿಕ್ಕಿದ್ರೆ ಖಂಡಿತ ಮಾಡ್ಬೋದು.
ಆವಾಗ ಇದು ಮಷಿನ್ ಒಂದು ಖಂಡಿತವಾಗ್ಲೂ ಯೂಸ್ ಆಗ್ತದೆ ಸರ್, ಬೇಕಾಗ್ತದೆ. ಇದು ಹ್ಯಾಂಡ್ಮೇಡ್, ನಮಗೆ ಇಯರಿಂಗ್ಸ್ ಎಲ್ಲ ಏನುಂಟು ಹ್ಯಾಂಡ್ಮೇಡ್ ಆಗಿ ಮಾಡ್ಬೋದು. ಈವನ್ ಇನ್ನೊಂದು ನಾನು ಮರ್ತೆ ಸರ್, ನಾವು ಈವನ್ ಡೋರ್ ಮ್ಯಾಟ್ಸ್ ಮಾಡ್ತೇವೆ. ಸೊ ಸಮ್ ಆಫ್ ದ ಡೋರ್ ಮ್ಯಾಟ್ಸ್ ನಾವು ಏನು ಕೈ ಹೊಲಿಗೆಯಲ್ಲಿ ಮಾಡ್ಬೋದು, ಜಡೆ ಹೆಣೆದು ರೋಲ್ ಮಾಡಿ ಅಂಥದ್ದೆಲ್ಲ ಮಾಡ್ಬೋದು ನಮ್ಮ ಇದರಲ್ಲಿ ನೋಡಿದಾಗೆ. ಕೆಲವೊಂದಕ್ಕೆ ಅದಕ್ಕೆ ಮಷಿನ್ ಅಗತ್ಯ ಇಲ್ಲ, ಅಂಥದ್ದನ್ನೆಲ್ಲ ನಾವು ಕೈ ಹೊಲಿಗೆಯಲ್ಲಿ ಮಾಡ್ಬೋದು, ಅದಕ್ಕೆ ಮಷಿನ್ ಬೇಡ. ಅಥವಾ ಆರ್ನಮೆಂಟ್ಸ್ ಮಾಡ್ಬೋದು, ಅದ ಕ್ರಾಫ್ಟ್. ಬಟ್ ನಾವು ಈ ರೀತಿ ಬ್ಯಾಗ್ಸ್ ಮಾಡುವಾಗ ಖಂಡಿತವಾಗ್ಲೂ ಒಂದು ಮಷೀನನ್ನು ಒಂದು ಅಗತ್ಯ ಬಿದ್ದೇ ಬೀಳ್ತದೆ. ಸೊ ಒಂದು ಮಿಷನ್ ಇದ್ರೂ ಕೂಡ ಅಥವಾ ಅದನ್ನು ಒಂದಷ್ಟು ಬಟ್ಟೆ ಬಂದರೆ, ಹಳೆ ಬಟ್ಟೆ ಬಂದ ಕೂಡಲೇ ಬಹುಶಃ ವ್ಯವಹಾರ ಸ್ಟಾರ್ಟ್ ಮಾಡಲಿಕ್ಕೆ ಅವರು ಅಂದರೆ ಕೆಲಸ ಮಾಡಲಿಕ್ಕೆ ಇದು ತಯಾರಾಗ್ಬೋದು ಅಂತ ಅನಿಸ್ತಾ ಉಂಟು. ಹೌದು, ನಾನು ಆಗಲೇ ಹೇಳಿದ ಹಾಗೆ ಒಂದು ವೇಳೆ ಅವರಿಗೆ ಈಗ ಏನು ಮೆಷಿನ್ ಇಲ್ಲದ ಒಂದು ವೇಳೆ ಅಂಥ ಪರಿಸ್ಥಿತಿ ಇದ್ರೂ ಕೂಡ, ಮೆಷಿನ್ ಇಲ್ಲ ನಮ್ಮಲ್ಲಿ ಇಲ್ಲ ಕೂಡ, ಅದಕ್ಕೂ ನಮ್ಮಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ಏನು ನಾವೀಗ ಫ್ಯೂಚರ್ ಪ್ಲಾನ್ಸ್ ಅಂತ ಏನು ನಾವು ಅಂದ್ಕೊಂಡಿದ್ದೇವೆ, ಇದರೊಂದಿಗೆ ಇನ್ನೊಂದು ಸ್ವಲ್ಪ ಏನು ಫುಡ್ ಪ್ರಾಡಕ್ಟ್ಸ್ ಅದರಲ್ಲಿ ಕೂಡ ನಿಪುಣತೆ ಇರುವವರು ಇದ್ದಾರೆ. ಹೆಚ್ಚಾಗಿ ಮಹಿಳೆಯರು ನೋಡ್ಲಿಕ್ಕೆ ಹೋದ್ರೆ ಫುಡ್ ಅಲ್ಲಿ ಅವರು ಒಂದು ಕೈ ಎತ್ತಿದ ಕೈ ಅಂತಲೇ ನಾನು ಹೇಳ್ಬೋದು. ಇದಲ್ಲದೆ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಅವರು ಏನು ಅವರ ನಿಪುಣತೆಯನ್ನು ಅವರು ತೋರಿಸಬಹುದು. ನಾವೀಗ ಏನು ನಮ್ಮ ಹಪ್ಪಳ ಸಿಂಡಿಗೆ ಅನ್ನೋದು ನಮ್ಮ ಊಟಕ್ಕೆ ಉಪ್ಪಿನಕಾಯಿ ಇರುವ ಹಾಗೆ ಇದ್ದೇ ಇರ್ತದೆ. ಸೊ ಅಂತ ಪ್ರಾಡಕ್ಟ್ಸ್ ಎಲ್ಲ ಅದರೊಂದಿಗೆ ಬೇರೆ ಏನೇನು ಪ್ರಾಡಕ್ಟ್ಸ್ ಮಾಡಬಹುದು ಫುಡ್ಗೆ ರಿಲೇಟೆಡ್, ಈವನ್ ಅದು ಕೂಡ ನಮ್ಮ ಒಂದು ಏನು ನಮ್ಮ ಆಲೋಚನೆಯಲ್ಲಿ ಈಗ ಉಂಟು. ಇದಲ್ಲದೆ ಇನ್ನೂ ಹಲವಾರು ಪ್ಲಾನ್ಸ್ಗಳನ್ನು ಈಗಷ್ಟೇ ಹಾಕೊಳ್ತಾ ಇದ್ದೇವೆ. ಇನ್ನು ಯಾವ ರೀತಿಯಲ್ಲಿ ಅದನ್ನು ನಾವು ಏನು ಸ್ಟೇಟ್ ಲೆವೆಲ್ ಅಲ್ಲಿ ಇದು ನೀವು ಏನು ಮಾಡಬೇಕು ಅಂತ ಪ್ಲಾನ್ ಇದ್ರೆ, ಬೇರೆ ಜಿಲ್ಲೆಗಳಲ್ಲಿ ಕೂಡ ಇಷ್ಟೇ ನಿಮಗೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಗೊತ್ತಿರುವಂಥ ಮಹಿಳೆ ಗ್ರಾಮೀಣ ಭಾಗ ಅಂತ ಹೇಳಿ ನೀವು ಹೇಳಿದ್ರಿ, ವಾಟ್ಸಪ್ಪಲ್ಲಿ ಎಲ್ಲ ಕಳಿಸಿದ ಎಲ್ಲರಿಗೂ ಹೋಗುತ್ತೆ ಅಂತ. ಬಹುಶಃ ಸಿಟಿಯಲ್ಲಿ ಹೋಗ್ಬೋದು, ಹಳ್ಳಿಗಳಲ್ಲಿರುವಂಥ ಮಹಿಳೆಯರಿಗೆ ಅದು ಹೇಗೆ ಯೂಸ್ ಆಗುತ್ತೆ ಇದು ಬಟ್ಟೆಗಳನ್ನು ತರುವುದು ಆಗಲಿ ಅಥವಾ ಹೊಲಿಯುವುದಾಗಲಿ ಪುನಃ ಕೊಡುವುದಾಗಲಿ ಸೇಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಈಗ ಒಂದು ಡಿಜಿಟಲ್ ಅಂತ ಹೇಳುವಾಗ ನನ್ನ ಪ್ರಕಾರ ಈಗ ಅದು ಒಂದು ಗ್ರಾಮಕ್ಕೂ ಹೋಗಿದೆ ಖಂಡಿತವಾಗ್ಲೂ. ಅದು ಇನ್ ಕೇಸ್ ಅದು ಸಾಧ್ಯತೆ ಅಲ್ಲಿ ಇಲ್ಲ, ಅವರಿಗೆ ಅದು ಅನುಕೂಲತೆ ಇಲ್ಲ ಅಂತ ಆದಾಗ ನಮ್ಮ ಒಂದು ಪರ್ಸ್ನಲ್ ವಿಸಿಟ್ ಏನುಂಟು ನಾವು ಖಂಡಿತ ಅಲ್ಲಿ ಮಾಡ್ತೇವೆ ಸರ್. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಅಥವಾ ಏನೋ ಒಂದು ಕೆಲಸ ಶುರು ಮಾಡುವಾಗ ನಮ್ಮ ಪರ್ಸ್ನಲ್ ಪ್ರೆಸೆನ್ಸ್ ಅಂತೂ ಬೇಕೇ ಇರ್ತದೆ. ಸೊ ಅಲ್ಲಿ ನಾವು ಹೋಗಿ ಅವರ ಹತ್ರ ಮಾತಾಡಿ ಅವರ ಒಂದು ಸ್ಕಿಲ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗುವ ಪ್ಲಾನ್ಸ್ ಇದೆ. ಸೊ ಪರ್ಸ್ನಲ್ ನಮ್ಮ ಪ್ರೆಸೆನ್ಸ್ ನಾವು ಅಲ್ಲಿ ಹೋಗಿ ಖಂಡಿತವಾಗ್ಲೂ ಕೊಡ್ತೇವೆ. ಓಕೆ, ಕೊನೆಯದಾಗಿ ಇಬ್ಬರು ಕೂಡ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಕ್ಷತಾ ಏನು ಹೇಳ್ತೀರಿ ಜನರಿಗೆ? ನಾನು ಈ ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ಯಾವ ರೀತಿಯಲ್ಲಿ ಪರಿವರ್ತನೆಗೊಂಡಿದ್ದೇವೆ ಹಾಗೆ ನಮ್ಮೊಂದಿಗೆ ಕೈ ಜೋಡಿಸಿ ನಾವು ನೀವು ಸೇರಿ ಈ ಪ್ರಕೃತಿ ಆಗಲಿ ಅಥವಾ ಈ ಸಮಾಜಕ್ಕೆ ನಾವೇನು ಪಡ್ಕೊಂಡಿದ್ದೇವೆ ಸಮಾಜದಿಂದ ಅದನ್ನು ವಾಪಸ್ ಕೊಡೋ ಒಂದು ಸಣ್ಣ ಪ್ರಕ್ರಿಯೆ. ಆ ಸಣ್ಣ ಪ್ರಕ್ರಿಯೆ ದೊಡ್ಡ ಪ್ರಕ್ರಿಯೆ ಆಗಲಿ, ಆ ದೊಡ್ಡ ಪ್ರಕ್ರಿಯೆ ಆಗಬೇಕಾದ್ರೆ 1-2 ಕೈಯಿಂದ ಸಾಧ್ಯ ಇಲ್ಲ. ಯಾಕಂದರೆ ಚಪ್ಪಾಳೆ ತಟ್ಟಬೇಕಾದ್ರೆ ಅದು 2 ಕೈಯಿಂದ ಬಂದರೆ ಮಾತ್ರ ಒಂದು ಶಬ್ದ ಅಂತ ಏನು ಬರೋದು, ಆ ಶಬ್ದ ಇಡೀ ಬ್ರಹ್ಮಾಂಡಕ್ಕೆ ತಲುಪಲಿ. ಅದಕ್ಕೋಸ್ಕರ ಬನ್ನಿ ನಾವೆಲ್ಲರೂ ಸೇರಿ ಇದನ್ನು ಮಾಡುವ. ರಾಷ್ಟ್ರ ಅಂತ ಅಲ್ಲ, ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ನಮ್ಮದೊಂದು ಏನು ಸಣ್ಣ ಆಸೆ, ಚಿಕ್ಕ ಆಸೆ ದೊಡ್ಡದಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗ್ಲೂ ಸರ್, ನಾವೀಗ ಏನು ಇದು ಮಾಡ್ತಾ ಇದ್ದೇವೆ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ನಾವು ನಿಮ್ಮಲ್ಲಿ ಕೇಳ್ತೇವೆ. ಇದು ಒಬ್ಬ ಇಬ್ಬರಿಂದ ಆಗುವ ಕೆಲಸ ಅಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡುವ. ಇನ್ನೂ ನಮ್ಮ ಫ್ಯೂಚರ್ಸ್ ಪ್ಲಾನ್ಸ್ ಎಲ್ಲ ತುಂಬ ಉಂಟು. ಈಗಷ್ಟೇ ಹೇಳಿದಾಗೆ ತಿಂಡಿ ತಿನಿಸುಗಳ ಪ್ರಾಡಕ್ಟ್ ಆಗಲಿ ಅಥವಾ ನೀರಿನ ಬಗ್ಗೆ ಒಂದು ಪ್ರಾಡಕ್ಟ್ ಆಗಲಿ, ಸೊ ಅದನ್ನೆಲ್ಲ ಮಾಡುವ ಯೋಚನೆ ಉಂಟು. ಸೊ ಇದನ್ನು ನಾವು ಮಾಡಿ ನಮ್ಮನ್ನು ಪರಿವರ್ತಿಸಿ ನಾವು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ಬೋದು. ಮಹಿಳೆಯರು ನೀವು ಯಾರಾದರೂ ಇದ್ದರೆ, ನನಗೇನಾದರೂ ಒಂದು ಕೆಲಸದ ಆಪ್ಷನ್ ಬೇಕು, ನಾನೇನಾದರೂ ಕೆಲಸ ಮಾಡಬೇಕು ಅಥವಾ ನನಗೆ ಫುಲ್ ಟೈಮ್ ನನ್ನಲ್ಲಿ ಸಿಗ್ತಾ ಇಲ್ಲ, 9 to 5 ನನ್ನ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ, ನಿಮ್ಮ ಬಿಡುವಿನ ಸಮಯದಲ್ಲಿ ಯಾವಾಗ ನೀವು ಬಿಡುವಿದ್ದೀರಿ, ಸೊ ನೀವು ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ಲೇಡಿ ಆಗಿರ್ಬೋದು, ಯಾರು ಆಗಿರ್ಬೋದು, ನಮ್ಮ ಜೊತೆ ಬಂದು ಸೇರಿ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮಿಂದ ಇಷ್ಟ ಆಗ್ತದೆ ಅಷ್ಟು ಮಾಡಿ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗುವಂತ ಹೇಳ್ತೀನಿ. ಸೊ ಉದ್ಯೋಗ ಸಿಗುವುದೇ ಕಷ್ಟ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಆದರೆ ಇಂಥದೇ ಒಂದು ಉದ್ಯೋಗವನ್ನು ಮಾಡುವ ಮೂಲಕ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂಥ ಪ್ರಯತ್ನವನ್ನು ಮಹಿಳೆಯರು ಮಾಡಿದರೆ ಆಗ ಅದಕ್ಕಿಂತ ಬಹುಶಃ ದೊಡ್ಡ ವಿಶೇಷ ಬೇರೇನಿಲ್ಲ. ಅವರು ಮನೇಲಿ ಒಂದು ಕಡೆಯಲ್ಲಿ ಮನೆಯವರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಟೈಮ್ ಸಿಗತ್ತೆ, ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಕಲಿಸಲಿಕ್ಕೆ ಅಥವಾ ಮಕ್ಕಳ ಲಾಲನೆ ಪಾಲನೆ ಕೂಡ ಟೈಮ್ ಸಿಗತ್ತೆ. ಸೇಮ್ ಟೈಮಲ್ಲಿ ಉಳಿದ ಸಮಯವನ್ನು ಅವರು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಇದನ್ನು ಬಳಸಿ
ಹೀಗೆ ಒಂದಿಷ್ಟು ಮಾನಸಿಕವಾಗಿ ಕೂಡ ಅವರು ಬ್ಯುಸಿಯಾಗಿರುವಂಥದ್ದು ಮತ್ತು ಸೇಮ್ ಟೈಮ್ ಒಂದಿಷ್ಟು ಖರ್ಚು ಕೂಡ ಹಣ ಆಗುವಂಥದ್ದು ಮಾಡಿದರೆ ಆಕೆಗೂ ಖುಷಿ ಇರುತ್ತೆ, ನಾನು ಕೂಡ ಏನಾದರೂ ಒಂದು ಮಾಡ್ತಾ ಇದ್ದೇನೆ ಅಂತೇಳಿ. ಅದು ಕೂಡ ಎಲ್ಲವನ್ನು ಮನೆಯನ್ನು ಸಮರ್ಥವಾಗಿ ನಿಭಾಯಿಸಿದ ನಂತರ, ಈಗ ಹೊರಗೆ ಕೆಲಸ ಮಾಡಿ ಪುನಃ ಮನೆಗೆ ಬರೋದು ಕೆಲಸ ಮಾಡೋದು ಅದು ದೊಡ್ಡ ಚಾಲೆಂಜಿಂಗ್ ಮಹಿಳೆಯರಿಗೆ. ಹಾಗಿರುವಾಗ ಕೆಲವರು ಮನೆಯಲ್ಲೇ ಇದ್ದರೆ ಹೀಗೆ ಮಾಡುವ ಮೂಲಕ ತಾವು ಕೂಡ ಒಂದು ಮೇನ್ ಸ್ಟ್ರೀಮಲ್ಲಿ ಇದ್ದೇನೆ ಎನ್ನುವಂಥ ಭಾವನೆ, ಫೀಲಿಂಗ್ ಆಕೆಯಲ್ಲಿ ಉಂಟಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಸ್ವೋದ್ಯೋಗ ಮಾಡುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿರುವಂಥ ಮೂಲತ್ವ ಫೌಂಡೇಶನ್ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟ್, ಇದರ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸಬೇಕು. ಒಳ್ಳೆ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ, ಯಶಸ್ವಿಯಾಗಲಿ. ಎಲ್ಲರೂ ಕೂಡ ಮಹಿಳೆಯರು ಇವರೊಂದಿಗೆ ಕೈ ಜೋಡಿಸಲಿ ಮತ್ತು ಸ್ವಾವಲಂಬನೆ ಜೀವನದ ಮುಖ ಮಾಡಲಿ ಅಂತ ಹೇಳ್ತಾ ಶೈನಿ ಅವರಿಗೆ ಹಾಗೆ ಅಕ್ಷತಾ ಕದ್ರಿ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.